ಅಲ್ಲ ಮುಂದೆ ಸರ್ ಇಲ್ಲಿಂದ ಬರ್ತಾರೆ, ಇಲ್ಲಿ ಬನ್ನಿ. ಅವ್ರು ಅಲ್ಲಿ ಸರ್ ಕುಮಾರ್ ಸರ್, ಪ್ರದೀಪ್ ಕುಮಾರ್ ಸರ್ ಮತ್ತು ವಿನಯಪೂರ್ವಕವಾಗಿ ಮುಖ್ಯ ವೇದಿಕೆಗೆ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ. ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಲಿಕ್ಕಿರುವ ತಮ್ಮೆಲ್ಲರನ್ನ ಕೂಡ ನಮ್ಮ ಅತಿಥಿ ಗಣ್ಯರು ಸಮಾರಂಭದ ಎಲ್ಲ ಅತಿಥಿ ಗಣ್ಯರು ಕೂಡ ಮುಖ್ಯ ವೇದಿಕೆಗೆ ತರ್ತಾ ಇದ್ದಾರೆ. ಮತ್ತು ಈ ಭಾಗದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಎಲ್ಲರನ್ನೂ ಕೂಡ ನಾವು ಪ್ರೀತಿಪೂರ್ವಕವಾಗಿ ಮುಖ್ಯ ವೇದಿಕೆಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಮೊಟ್ಟ ಮೊದಲನೇ ಸಾಲಿನಲ್ಲಿ ನಿಂತಿರುವಂತಹ ಉಡುಪಿ ಶ್ರೀ ಕೃಷ್ಣನಗರಿಯಿಂದ ಆಗಮಿಸಿರುವಂತಹ ನಮಗೆ ಈಗ ಹೋಗೋಣ. ಇನ್ನೇನು ಈ ಪೋಡೆ ಹಾಂ ಕ್ಯಾಮರಾ ಬರ್ಬೇಕಲ್ಲ ಹಾಂ
ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ ನಮ್ಮ ಶಾಲಾ ಬಾಲಕಿಯರು.
ಆಗಮಿಸಿರುವಂತಹ ಎಲ್ಲ ಅತಿಥಿಗಳನ್ನು ಕ್ರೀಡಾಪಟುಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಹಾಗೂ ಅನುದಾನಿತ ಭಾರತ್ ಪ್ರೌಢಶಾಲೆ ಉಳ್ಳಾಲ ಇದರ ಸಂಯುಕ್ತ ಆಶ್ರಯದಲ್ಲಿ ಇಂದು ಮತ್ತೆ ನಾಳೆ ನಡೆಯುವಂತಹ ಮೈಸೂರು ವಿಭಾಗ ಮಟ್ಟದ ಅಂಡರ್ 14 ಮತ್ತು ಅಂಡರ್ 17 ವಯೋಮಿತಿಯ ಬಾಲಕ ಮತ್ತು ಬಾಲಕಿಯರ ಹ್ಯಾಂಡ್ಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಅಭ್ಯಾಗತ ಎಲ್ಲ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಈ ಭಾಗದ ಸಜ್ಜನರೇ, ಎಲ್ಲ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಆತ್ಮೀಯ ಶಿಕ್ಷಕರೇ, 8 ಜಿಲ್ಲೆಗಳಿಂದ ಈ ಒಂದು ವಿಭಾಗ ಮಟ್ಟದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಟೀಮ್ ಮ್ಯಾನೇಜರ್ಗಳೇ, ತಂಡದಲ್ಲಿ ಭಾಗವಹಿಸುವಂತಹ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳೇ, ಆತ್ಮೀಯ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರೇ, ತೀರ್ಪುಗಾರರೇ, ಮಾಧ್ಯಮದ ಮಿತ್ರರೇ, ಬಹುಶಃ ಉಳ್ಳಾಲದ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಈ ಭಾಗದಲ್ಲಿ ಇಂದು ಮತ್ತೆ ನಾಳೆ 2 ದಿನಗಳ ಕಾಲ ಮೈಸೂರು ವಿಭಾಗ ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾಟವು ನಡೀತಾ ಇದೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂತಹ ಒಂದು ಗಳಿಗೆಯಾಗಿದೆ. 8 ಜಿಲ್ಲೆಯವರನ್ನು ಒಟ್ಟಿಗೆ ಸೇರಿಸಿ ಈ ಒಂದು ಭಾಗದಲ್ಲಿ ಈ ಭಾರತ್ ಪ್ರೌಢಶಾಲೆಯ ಒಂದು ನೇತೃತ್ವದಲ್ಲಿ ಈ ಪಂದ್ಯಾಟ ನಡೀತಾ ಇದೆ. 8 ಜಿಲ್ಲೆಗಳಿಂದ 32 ತಂಡಗಳು, 400ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು, ಜೊತೆಗೆ ಸ್ವಯಂ ಸೇವಕರು, ಶಿಕ್ಷಕರು ಇವರೆಲ್ಲ ಸೇರಿಸಿದ್ರೆ 600ಕ್ಕೂ ಮಿಕ್ಕಿ ಜನರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ಕೇಳಿಕೊಂಡಾಗ ಸ್ಥಳೀಯ ಸಂತ ಸೆಬಾಸ್ಟಿಯನ್ ಚರ್ಚಿನ ಧರ್ಮಗುರುಗಳು, ಜೊತೆಯಲ್ಲಿ ಸಂತ ಸೆಬಾಸ್ಟಿಯನ್ ಏನು ವಿವಿಧ ಸಂಸ್ಥೆಗಳಿವೆ, ಆ ಎಲ್ಲ ಸಂಸ್ಥೆಗಳ ಸಂಚಾಲಕರು ಆಗಿರ್ತಕ್ಕಂಥ ವಂದನೀಯ ಫಾದರ್ JB ಸಲ್ಡಾನ ಇವರು ಸಮಯಕ್ಕಿಂತಲೂ ಮುಂಚೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಯಲ್ಲಿ ನನಗೂ ಬಹಳ ಸಂತೋಷವಾಗ್ತಾ ಇದೆ, ಯಾಕಂದ್ರೆ ಬಾಲ್ಯದಿಂದ ನಾನು ಮತ್ತೆ ಅವರು ಜೊತೆಯಲ್ಲಿ ಒಂದೇ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದವರು. ಅದು ಕೂಡ ಮತ್ತೆ ಒಂದು ಪುಣ್ಯದ ಕೆಲಸ. ಇವತ್ತು ಜೊತೆಯಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ, ಇಲಾಖೆ ಪರವಾಗಿ ಅವರಿಗೆ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಫಾದರ್, ನಿಮಗೆ ಸ್ವಾಗತ. ಬಹುಶಃ ಈ ಒಂದು ಪರಿಸರದಲ್ಲಿ ಇಷ್ಟು ಸುಂದರವಾಗಿರ್ತಕ್ಕಂಥ ಈ ಪಂದ್ಯಾಟ ನಡೆಯಬೇಕಾದ್ರೆ ಇದಕ್ಕೆ ಅವಿರತವಾಗಿ ದುಡಿದಂತಹ ವ್ಯಕ್ತಿ ಬೇರೆ ಯಾರಲ್ಲ, ನಮ್ಮ ಎಲ್ಲರಿಗೂ ಕೂಡ ಬಹಳ ಅಚ್ಚುಮೆಚ್ಚಿನ, ಸದಾ ಪಾದರಸದಂತೆ ಕೆಲಸವನ್ನು ನಿರ್ವಹಿಸುವಂತಹ, ಲವಲವಿಕೆಯಿಂದ ಇದ್ದಂತಹ ವ್ಯಕ್ತಿ ಅವರೇ ಶ್ರೀ ಭರತ್ ಕುಮಾರ್, ಅಧ್ಯಕ್ಷರು ಉಳ್ಳಾಲ ಮಗವೀರ ಸಂಘ. ಇವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತ ಕೇಳುತ್ತಾ, ಸರ್ ತಮಗೂ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಾರೀರಿಕ ನಿರ್ದೇಶಕರು, ದೈಹಿಕ ಶಿಕ್ಷಣ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ, ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ ಇವರು ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ನಾನು
ಪ್ರೀತಿಪೂರ್ವಕವಾದಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹುಶಃ ಕ್ರೀಡೆ ಅಂದ ತಕ್ಷಣ ನಮ್ಮ ಪ್ರಾಥಮಿಕ ಪ್ರೌಢ ಅಥವಾ ಪದವಿ ಪೂರ್ವ ಅಥವಾ ಯೂನಿವರ್ಸಿಟಿ ಲೆವೆಲ್ ಆಗಿರ್ಬೋದು, ಜೊತೆಗೆ ಇನ್ನೊಂದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಇಲಾಖೆ ಯುವ ಸಬಲೀಕರಣ ಇಲಾಖೆ. ಈ ಯುವ ಸಬಲೀಕರಣ ಇಲಾಖೆಯು ಕೂಡ ಇವತ್ತು ಸಾಕಷ್ಟು ಈ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಇಲಾಖೆಯಾಗಿದೆ. ಅದರ ಉಪನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀ ಪ್ರದೀಪ್ ಡಿಸೋಜ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಫಿಶ್ ಮಿಲ್ ಅಂಡ್ ಆಯಿಲ್ ಮ್ಯಾನುಫ್ಯಾಕ್ಚರ್ ಮಂಗಳೂರು ಇದರ ಅಧ್ಯಕ್ಷರು ಆಗಿರ್ತಕ್ಕಂಥ HK ಖಾದರ್ ಸರ್ ಇವ್ರ ಜೊತೆಯಲ್ಲಿದ್ದಾರೆ. ಸರ್, ತಮಗೂ ಕೂಡ ಪ್ರೀತಿಪೂರ್ವಕವಾದ ವಂದನೆಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಆಡಳಿತ ನಿರ್ದೇಶಕರು ವಿದ್ಯಾರತ್ನ ವಿದ್ಯಾಸಂಸ್ಥೆ ದೇರಳಕಟ್ಟೆ ಇದರ ಆಡಳಿತ ನಿರ್ದೇಶಕರು ಆಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇದ್ದಾರೆ. ಸರ್, ತಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ರಾಜೇಶ್ ಬಂಗೇರ ಆಡಳಿತ ನಿರ್ದೇಶಕರು V4 ಮೀಡಿಯಾ ಮಂಗಳೂರು ಇವರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿ ಇದ್ದಾರೆ. ತಮಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. MCF ಮಂಗಳೂರು ಇಲ್ಲಿ ಕೆಲಸ ನಿರ್ವಹಿಸತಕ್ಕಂತಹ ಶ್ರೀ ಸುರೇಶ್ ಇವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ತಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೀರಮಾರುತಿ ದೇವಾಲಯ ಹಾಗೂ ವ್ಯಾಯಾಮ ಶಾಲೆ ರಿಜಿಸ್ಟರ್ ಉಳ್ಳಾಲ ಇದರ ಅಧ್ಯಕ್ಷರು ಆಗಿರ್ತಕ್ಕಂಥ ಕಿಶೋರ್ ಕಾಂಚನ್ ಇವರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿ ಇದ್ದಾರೆ. ತಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹುಶಃ ಈ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದರೂ ಕೂಡ ಅದರ ಉಸ್ತುವಾರಿಯನ್ನು ನೋಡಿಕೊಳ್ಳುವವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ರಕ್ಷಣಾಧಿಕಾರಿ ಆಗಿರ್ತಕ್ಕಂಥ ಲೋಕೇಶ್ ರವರು ಅವರ ಒಂದು ನೇತೃತ್ವದಲ್ಲಿ ಇವತ್ತಿನ ಮತ್ತೆ ನಾಳೆ ನಡೆಯುವಂತಹ ಈ ಪಂದ್ಯಾಟಗಳು ಯಶಸ್ವಿಯಾಗಿ ನಡೀತಾ ಇವೆ. ಅವರಿಗೆ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ತಗೊಂಡ್ರೆ ಆ ಕಾರ್ಯಕ್ರಮವನ್ನು ಮುಖ್ಯವಾಗಿಯೂ ಕೂಡ ಅದರ ಒಂದು ನೇತೃತ್ವ ಜಿಲ್ಲಾ ಹಂತದಿಂದ ತಗೊಂಡವರು ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣ ಅಧೀಕ್ಷಕರು ಆಗಿರ್ತಕ್ಕಂಥ ರಘುನಾಥ್ ರವರು. ಅವರು ಬೆಳಗಿಂದನೂ ಕೂಡ ಈ ಒಂದು ಪರಿಸರದಲ್ಲಿ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಆಮೇಲೆ ಇನ್ನಿತರ ಚಟುವಟಿಕೆಗೋಸ್ಕರ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹುಶಃ ಭಾರತ್ ಈ ಪ್ರೌಢಶಾಲೆಯಲ್ಲಿ ಇರ್ತಕ್ಕಂತಹ ಇದರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಜೊತೆಯಲ್ಲಿ ಅವರ ಇಡೀ ಒಂದು ಟೀಮ್ ಏನಿದೆ ಆ ಟೀಮ್ನವರು ಅವರ ದೈಹಿಕ ಶಿಕ್ಷಣ ಶಿಕ್ಷಕರ ಜೊತೆಯಲ್ಲಿ ಸೇರಿ ಅವ್ರ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಬಹುಶಃ ನಾವು ಗಮನಿಸಿದ್ರೆ ಇದಕ್ಕೆಲ್ಲ ಮಾರ್ಗದರ್ಶನ ನೀಡ್ತಾ ಇರುವವರು ಸಂಸ್ಥೆಯ ಸಂಚಾಲಕರು ಆಗಿರ್ತಕ್ಕಂಥ ಯಶವಂತ್ ಪಿ ಅಮೀನ್ ರವರು. ಸರ್, ತಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಂಸ್ಥೆಯ ಮುಖ್ಯಸ್ಥರು ಆಗಿರ್ತಕ್ಕಂಥ ವಿನಯ್ ಕುಮಾರ್ ರೈ, ತಮಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಜೊತೆಯಲ್ಲಿ ಇದರ ಉಸ್ತುವಾರಿಯನ್ನು ನೋಡ್ಕೊಳ್ತಂತಹ ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರು ಆಗಿರುವಂತಹ ಪ್ರೀತಮ್ ರವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾರುತಿ ಯುವಕ ಮಂಡಳ ಉಳ್ಳಾಲ ರಿಜಿಸ್ಟರ್ ಇದರ ಅಧ್ಯಕ್ಷರು ಆಗಿರ್ತಕ್ಕಂಥ ಅಶ್ವಿನ್ ಕೋಟ್ಯಾನ್ ಇವರು ಈ ಒಂದು ದಿನ ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿ ಇದ್ದಾರೆ. ಅವರಿಗೆ ಕೂಡ ನಾನು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಳ್ಳಾಲ ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಶ್ರೀಯುತ ಪ್ರೀತಮ್ ಕುಮಾರ್ ಅವರು ಹಾಗೆ ಸೇರಿಕೊಂಡು ನಮ್ಮೆಲ್ಲ ಅತಿಥಿಗಳನ್ನ ಶಾಲು ಹಾಗೆ ಪುಷ್ಪವನ್ನಿತ್ತು ಸ್ವಾಗತಿಸಬೇಕಂತ ವಿನಂತಿ.
ಮಕ್ಕಳೆಲ್ಲ ಇವರಿಗೂ ಕೂಡ ನೀವು ನಮ್ಮೊಟ್ಟಿಗೆ ಇರಬೇಕು. ನಿಮಗಾಗಿ ಈ ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ. ಕೂತ್ಕೊಳ್ಳಿ ಮಕ್ಕಳೇ. ಕಾನನದಲ್ಲಿ ಸುಂದರವಾಗಿ ಹಾಡುವ ಕೋಗಿಲೆ ಕೇವಲ ತನ್ನ ಮನಾನಂದಕ್ಕಾಗಿ ಮಾತ್ರ ಹಾಡುತ್ತದೆ ವಿನಃ ಇನ್ನೊಬ್ಬರ ವಿರೋಧಿಗಾಗಿ ಯಾವತ್ತೂ ಇಲ್ಲದೆ ನಮ್ಮ ಉಳ್ಳಾಲ ಭಾಗದಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಮತ್ತು ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿದವರು 1ನೇ ಪಾದ JB ಸಲ್ಡಾನ ಸರ್. ಬಹುಶಃ ನಿಮ್ಮ ನೆರವಿನಿಂದ ನಿಮ್ಮ ಅಂಕಣದಲ್ಲಿ ಅನೇಕ ಕ್ರೀಡಾಕೂಟಗಳನ್ನು ನಾವು ಪೂರ್ವಯೋಜಿತವಾಗಿ ಮತ್ತು ಆಕಸ್ಮಿಕವಾಗಿ ಮಾಡಿದಾಗಲೆಲ್ಲ ತಾವು ಸ್ಪಂದಿಸಿದ್ದೀರಿ. ತಮ್ಮ ತನುಮನ ಧನ ಸಹಾಯವನ್ನು ನೀಡಿ ಮಕ್ಕಳಲ್ಲಿ ಸೂಕ್ತವಾಗಿ ಹುದುಗಿರುವಂತಹ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದೀರಿ. ಇವತ್ತಿನ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಜ್ವಲನಗೊಳಿಸಿದ್ದೀರಿ. ಕಾರ್ಯಕ್ರಮದ ಉದ್ಘಾಟಕರ ನೆಲೆಯಲ್ಲಿ ತಾವು ನಮ್ಮ ಮಕ್ಕಳಿಗೆ ಶುಭಾಶಯ ನುಡಿಗಳನ್ನು ನುಡಿಬೇಕಾಗಿ. ಶಿಕ್ಷಕರೇ, ಸಹೋದರರೇ, ಸಹೋದರಿಯರೇ, ಇಲ್ಲಿ ಬಂದು ದೀಪ ಪ್ರಜ್ವಲನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಚನ ಹೇಳಲು ನನಗಂತೂ ಬಹಳಷ್ಟು ಸಂತೋಷವಾಗುತ್ತದೆ. ಒಂದೆಡೆ ಶ್ರೀ ಸೋಮನಾಥೇಶ್ವರ ದೇವಾಲಯ, ಇನ್ನೊಂದೆಡೆ ನಮ್ಮ ಉಳ್ಳಾಲದ ಪವಿತ್ರ ದರ್ಗಾ, ಮತ್ತೊಂದೆಡೆ ನಮ್ಮ ಉಳ್ಳಾಲದ ಸಂತ ಸೆಬಾಸ್ಟಿಯನ್ ಚರ್ಚ್. ಎಲ್ಲ ಧರ್ಮದವರಿಗೆ ಬಹಳಷ್ಟು ಪವಿತ್ರವಾದ ಊರು ನಮ್ಮ ಉಳ್ಳಾಲ ಊರು. ಇಲ್ಲಿ ಈ ಒಂದು ಪಂದ್ಯಾಟ, ಮೈಸೂರು ಭಾಗದ ಪಂದ್ಯಾಟ ನಡೀತದೆ, ನೀವೆಲ್ಲ ಬಂದಿದ್ದೀರಾ ಅಂತ ಹೇಳುವಾಗ ನಮಗಂತೂ ಬಹಳಷ್ಟು ಸಂತೋಷವಾಗಿದೆ. ಎಲ್ಲ ಮಕ್ಕಳಿಗೆ, ಎಲ್ಲ 8 ತಾಲೂಕುಗಳ ಮಕ್ಕಳಿಗೆ, 32 ಟೀಮ್ಗಳ ಮಕ್ಕಳಿಗೆ ಆದರದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಇಡೀ ಜಗತ್ತಿನಲ್ಲಿ ಈಗ ಫುಟ್ಬಾಲ್ ಅಂದ್ರೆ ಅದು ಜನಪ್ರಿಯ ಆಟ. ಅದೇ ರೀತಿ ಹ್ಯಾಂಡ್ಬಾಲ್ ಕೂಡ ಬಹಳಷ್ಟು ಜನಪ್ರಿಯ ಆಟವಾಗಿ ಮೂಡಿ ಬರ್ತಾ ಇದೆ. ಇದು ಯಾತಕ್ಕೋಸ್ಕರ ಜನಪ್ರಿಯ ಅಂದರೆ, ಈ ಆಟವನ್ನು ಆಡುವಾಗ ಎಲ್ಲರೂ ಒಂದು ಟೀಮ್ ಆಗಿ ಆಡುವುದು ಮಾತ್ರವಲ್ಲ, ಬಹುಶಃ ನಮ್ಮ ವೈರಿಗಳು ಯಾರಿದ್ದಾರೆ, ಇನ್ನೊಂದು ಟೀಮಿನವರು ಯಾರಿದ್ದಾರೆ, ಅವರ ಚಿಂತನೆಯನ್ನು ಮೊದಲೇ ಅರ್ಥೈಸಿಕೊಂಡು ಅವರನ್ನು ಸೋಲಿಸುವಂತ ಒಂದು ಛಲದಿಂದ ಟೀಮಿನಲ್ಲಿ ಎಲ್ಲರೂ ಒಟ್ಟಾಗಿ ಎಷ್ಟು ಎತ್ತರಕ್ಕೆ ಹಾರಲು ಸಾಧ್ಯವಿದೆ, ಎಷ್ಟು ಫಾಸ್ಟ್ ಆಗಿ ಮೂವ್ ಆಗಲು ಸಾಧ್ಯವಿದೆ, ಎಷ್ಟು ಫಾಸ್ಟ್ ಇಡೀ ಟೀಮ್ ಹೋಗಬಹುದು ಅಂತ ಚಿಂತನೆಯನ್ನು ಇಟ್ಟುಕೊಂಡು ಬಹಳಷ್ಟು ಫಾಸ್ಟ್ ಆಗಿ ಮೂವ್ ಆಗುವಂತ ಒಂದು ಅತ್ಯುತ್ತಮವಾದ ಅರ್ಥಭರಿತವಾದ ಪಂದ್ಯಾಟ ಹ್ಯಾಂಡ್ಬಾಲ್. ಹೇಗೆ ಫುಟ್ಬಾಲ್, ಬಾಸ್ಕೆಟ್ಬಾಲ್ ಪ್ರಮುಖವೋ ಅದೇ ರೀತಿ ಹ್ಯಾಂಡ್ಬಾಲ್ ಕೂಡ ಈಗ ಜಗತ್ತಿನಲ್ಲಿ ಅತಿ ಪ್ರಸಿದ್ಧವಾಗಿದೆ. ಅಂತಹ ಆಟದಲ್ಲಿ ನೀವೆಲ್ಲರೂ ಇಲ್ಲಿ ಬಂದು ಪಾಲ್ಗೊಳ್ತಾ ಇದ್ದೀರಲ್ಲ, ಖಂಡಿತವಾಗಿಯೂ ಸಂತೋಷ. ಬಹುಶಃ ಸರಕಾರದಿಂದ ಬೇಕಾದ ಸಹಾಯ ನಮಗೆ ಬೇಕಾದಷ್ಟು ಸಿಗದ ವೇಳೆಯಲ್ಲಿ ಊರ 10 ಸಮಸ್ತರು, ಅದೇ ರೀತಿ ದೈಹಿಕ ಶಿಕ್ಷಣ ನೀಡುವ ಶಿಕ್ಷಕರು ಬಹಳಷ್ಟು ಶ್ರಮಪಟ್ಟು ಅಲ್ಲಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಖಂಡಿತವಾಗಿ ಸಂತೋಷ. ವಿಶೇಷವಾಗಿ ನಾನು ಎಲ್ಲ ದೈಹಿಕ ಶಿಕ್ಷಣ ನೀಡುವ ಶಿಕ್ಷಕರ ಬಗ್ಗೆ ಒಂದು ಮಾತನ್ನು ಹೇಳಬೇಕು. ಕೇವಲ ನನ್ನ ಶಾಲೆಯಲ್ಲಿ ಮಾತ್ರವಲ್ಲ, ಈ ಪರಿಸರದ ಎಲ್ಲ ಶಾಲೆಗಳಲ್ಲಿ, ಬಹುಶಃ ನಮ್ಮ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಬೆಳಿಗ್ಗೆ 8 ಗಂಟೆ ಆಗುವ ಮೊದಲೇ, ಕೆಲವೊಮ್ಮೆ 6 ಗಂಟೆ ಕೂಡ ನಮ್ಮ ದೈಹಿಕ ಶಿಕ್ಷಕರು ಬಂದು ಮಕ್ಕಳಿಗೋಸ್ಕರ ಕಾಯುತ್ತಾ ಇರ್ತಾರೆ. ಅವರಿಗೋಸ್ಕರ ಸಾಯಂಕಾಲ 6-7 ಗಂಟೆ ತನಕ ದುಡಿಯುತ್ತಾರೆ. ಕೇವಲ ಸಂಬಳಕ್ಕೋಸ್ಕರ ಅಲ್ಲ, ಮಕ್ಕಳ ಪ್ರತಿಭೆಗೋಸ್ಕರ ದುಡಿತಾ ಇದ್ದಾರೆ. ಅದು ಖಂಡಿತವಾಗಿ ಬಹಳಷ್ಟು ಸಂತೋಷದ ವಿಷಯ. ಈ ದೈಹಿಕ ಶಿಕ್ಷಕರಿಗೆ ಗಟ್ಟಿಯಾಗಿ ಚಪ್ಪಾಳೆಯನ್ನು ನೀಡಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಮುದ್ದು ಮಕ್ಕಳೇ, ಉದ್ದಕ್ಕೆ ನಾನು ಮಾತಾಡಲು ಹೋಗುವುದಿಲ್ಲ. ಹೇಗೆ ನೀವು ಇಲ್ಲಿ ಟೀಮ್ ಆಗಿ ಕೆಲಸ ಮಾಡ್ತೀರಾ, ಅದೇ ರೀತಿ ರಾಷ್ಟ್ರ ಕಟ್ಟುವ ಕೆಲಸದಲ್ಲೂ ಕೂಡ ನೀವು ಟೀಮ್ ವರ್ಕ್ ಮಾಡಲಿದೆ. ಆ ಒಂದು ಸಂದೇಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಈ ಕಾರ್ಯಕ್ರಮ, ಈ ಪಂದ್ಯಾಟ ಖಂಡಿತವಾಗಿಯೂ ಅರ್ಥಭರಿತ ಎಂಬುದು ನನ್ನ ಅನಿಸಿಕೆಯಾಗಿದೆ. ಆ ಭಗವಂತ ನಮ್ಮೆಲ್ಲರನ್ನು ಆಶೀರ್ವದಿಸಲೆಂದು ಹಾರೈಸ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಅಟೆನ್ಷನ್. ಎಸ್. 2019-20ನೇ ಸಾಲಿನ ರಿಪೀಟ್ ಮಾಡಿ. ಮೈಸೂರು ವಿಭಾಗ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಬಾಲಕ ಬಾಲಕಿಯರ ಹ್ಯಾಂಡ್ಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡೆಯ ಹಿರಿಮೆಗಾಗಿ ಕ್ರೀಡಾ ಮನೋಭಾವದಿಂದ
ಭಾಗವಹಿಸಿ ನಮ್ಮ ಜಿಲ್ಲೆ ಹಾಗೂ ನಾಡಿನ ಗೌರವ ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇವೆ. ಕೊಲ್ಲೀರ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದದವರು ಇದು ನಮಗೆ ಸಹಕರಿಸಿದ್ದಾರೆ. ಸಿಸ್ಟರ್ ಲತೀಶಾಗೆ ವಿನೀತ ಮೇಡಮ್ ಅವರು ವೇದಿಕೆಗೆ ಬರಬೇಕು. ತಮ್ಮನ್ನು ನಾವು ಸ್ಮರಣಿಕೆ ನಿಂತು ಗೌರವಿಸಲಿಕ್ಕಿದ್ದೇವೆ. ವಿನೀತ ಮೇಡಮ್ ದಯವಿಟ್ಟು ಬರಬೇಕು ವೇದಿಕೆಗೆ. ಸರಿ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಹೊಸ ಹೊಸ ಆವಿಷ್ಕಾರಗಳಿಗೆ, ಹೊಸತನಕ್ಕೆ ತಮ್ಮನ್ನ ತೊಡಗಿಸಿಕೊಂಡವರು ನಮ್ಮ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರುವ SR ಲೋಕೇಶ್ ಸರ್ ಅವರು. ಬಹುಶಃ ಅವರ ಮಾರ್ಗದರ್ಶನದಲ್ಲೇ ಇಷ್ಟು ದೊಡ್ಡ ಪಂದ್ಯಾಟವನ್ನು ಅತ್ಯಂತ ಸುಸೂತ್ರವಾಗಿ ನಡೆಸಲಿಕ್ಕೆ ನಮಗೆ ಅನುವಾಯಿತು. ಬಹುಶಃ ಅವರ ಮಾರ್ಗದರ್ಶನದಲ್ಲಿ ಇವತ್ತಿನ ಈ ಒಂದು ಹ್ಯಾಂಡ್ಬಾಲ್ ಪಂದ್ಯಾಟ ನಡೀತಾ ಇದೆ. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮತ್ತೊಂದು ಜವಾಬ್ದಾರಿಸ್ತ ಸ್ಥಾನದಲ್ಲಿ ಹ್ಯಾಂಡ್ಬಾಲ್ ಪಂದ್ಯದ ಜವಾಬ್ದಾರಿ ಸ್ಥಾನವನ್ನು ವಹಿಸಿಕೊಂಡವರು ಸರ್, ತಮ್ಮಿಂದ ನಮ್ಮ ಮಕ್ಕಳಿಗೆ ಒತ್ತಾಯ. ಮಾನ್ಯ ಉಪನಿರ್ದೇಶಕರಾದಂಥ ಸನ್ಮಾನ ಶ್ರೀ ವಾಲ್ಟರ್ ಡಿ ಮೆಲ್ಲೋ ಸಾಹೇಬ್ರವರೇ ಮತ್ತು ಯುವಜನ ಸೇವಾ ಕ್ರೀಡಾ ಇಲಾಖೆಯ ಉಪನಿರ್ದೇಶಕರಾದ ಪ್ರದೀಪ್ ಡಿಸೋಜಾ ಅವರೇ ಮತ್ತೆ ವೇದಿಕೆ ಮೇಲಿರುವ ನಮ್ಮ ಭಾರತ್ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಭರತ್ ಕುಮಾರ್ ಅವರೇ, ಎಲ್ಲರನ್ನೂ ಹೇಳಲಿಕ್ಕೆ ಹೋದ್ರೆ ಸಮಯ ಆಗ್ತದೆ. ವೇದಿಕೆ ಮೇಲಿರುವ ಎಲ್ಲ ನನ್ನ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳೇ, ಭಾರತ ವಿದ್ಯಾಸಂಸ್ಥೆಗಳ ಇಂದಿನ ಮತ್ತು ಈಗಿನ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳೇ, ಮತ್ತೆ ವೇದಿಕೆ ಮೇಲಿರುವ ಎಲ್ಲ ನನ್ನ ಹೆಚ್ಚಿನ ಅಧ್ಯಾಪಕ ವರ್ಗದವರೇ, ಮತ್ತೆ ನನ್ನ ಮೈಸೂರು ವಿಭಾಗದಿಂದ ಬಂದಿರುವ ಎಲ್ಲ ಶಿಕ್ಷಕ ಮಿತ್ರರೇ, ಮತ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇವತ್ತು ಇಲ್ಲಿ ನಿಂತಿರೋದು ಉಲ್ಲಾಳ ಕ್ಷೇತ್ರದಲ್ಲಿ ನಿಂತಿದ್ದೀವಿ. ಉಲ್ಲಾಳ ಅಂದ ತಕ್ಷಣ ಪಠ್ಯಗಳಲ್ಲಿ ಮತ್ತೆ ನಮಗೆ ನೆನಪಿರೋದು ವೀರರಾಣಿ ಅಬ್ಬಕ್ಕ ದೇವಿಯ ನೆನಪಾಗ್ತದೆ. ಸೊ ವೀರರಾಣಿ ಅಬ್ಬಕ್ಕ ದೇವಿ ಆಡಿದಂತ ಈ ಒಂದು ಉಲ್ಲಾಳ ಜಾಗದಲ್ಲಿ ನಾವೆಲ್ಲ ಒಂದು ಬಳಿ ಸೇರಿದ್ದೀವಿ. ಇದು ನಿಜಕ್ಕೂ ನಮ್ಮೆಲ್ಲರ ಒಂದು ಪುಣ್ಯದ ಸಮಯ ಅಂತ ನಾವು ಭಾವಿಸ್ಬೇಕಾಗ್ತದೆ. ಮಕ್ಕಳ ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಏನೆಲ್ಲ ಕನಸನ್ನ ಕಾಣ್ತಾ ಇದ್ದೀರಾ, ಆ ಕನಸು ನನಸಾಗ್ಬೇಕಂದ್ರೆ ನಮ್ಮ ಎಲ್ಲ ಸಹಕಾರನೂ ಇಂಪಾರ್ಟೆಂಟ್. ಕ್ರೀಡೆಗಳು ತುಂಬಾ ಪೂರಕವಾಗಿ ನಮಗೆ ಕೆಲಸವನ್ನು ಮಾಡ್ತವೆ. ಇವತ್ತು ವಿವಿಧ ಜಿಲ್ಲೆಗಳಿಂದ ಇಲ್ಲಿ ಬಂದಿದ್ದೀರಾ, ಕೆಲವು SLC ಓದ್ತಾ ಇರೋ ವಿದ್ಯಾರ್ಥಿಗಳಿದ್ದೀರಾ. ನಿಮ್ಗೆ ಇಂಥ ಒಂದು ಸನ್ನಿವೇಶ, ಇಂಥ ಒಂದು ಕಾರ್ಯಕ್ರಮ ಮತ್ತೆ ಸಿಗಲ್ಲ. ಇದೊಂದು ಅವಿಸ್ಮರಣೀಯ ಕಾರ್ಯಕ್ರಮ, ಒಂದು ಅವಕಾಶ ಅಂತ ತಾವು ಭಾವಿಸ್ಬೇಕಾಗ್ತದೆ. ಆ ಭಾವಿಸಿ ಇದು ನಿಮ್ಮ ಜೀವನದಲ್ಲಿ ನೆನಪಾಗಿ ಉಳಿಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಗೆಲ್ಲಲಿಕ್ಕೆ ಅಂತ ಬರ್ತೀವಿ, ಎಲ್ಲರೂ ಗೆಲ್ಲಲಿಕ್ಕಾಗಲ್ಲ. ಕೆಲವರು ಗೆಲ್ತಾರೆ, ಕೆಲವರು ಸೋಲ್ಲೇಬೇಕಾಗ್ತದೆ. ಆ ಸೋತವರೇನು ಯೋಚನೆ ಮಾಡಬೇಕಾಗಿಲ್ಲ. ಇದೊಂದು ಎಕ್ಸ್ಪೀರಿಯನ್ಸ್, ಇದೊಂದು ಅನುಭವ ಅನ್ಕೋಬೇಕು. ಗೆದ್ದವರು ಸಂತೋಷ ಪಡಿ, ಜೊತೆಗೆ ಜೀವನದಲ್ಲಿ ಕ್ರೀಡಾ ಮನೋಭಾವನೆಯನ್ನ ತಾವಿಲ್ಲಿ ಬಳಸ್ಕೊಂಡು ಬದುಕಿನಲ್ಲಿ ಜೀವನದಲ್ಲಿ ಏನು ಅನ್ಕೊಂಡಿದ್ದೀರಾ ಅದನ್ನ ಸಾಧಿಸ್ಬೇಕಾಗ್ತದೆ. ಮಕ್ಕಳ, ಇಲ್ಲಿ ಕ್ರೀಡೆಗಳ ಬಗ್ಗೆ ಮಾತಾಡಬೇಕು ಅಂದ್ರೆ ಖಂಡಿತ ಅರುಣಿಮ ಸಿನ್ಹಾ ಅಂತ ನಿಮ್ಮೊಂದು ಆ ವ್ಯಕ್ತಿ, ಒಬ್ಬ ಹೆಣ್ಣು ಮಗಳ ಕಥೆಯನ್ನ ತಾವು ಓದಿದ್ದೀರಾ. ಒಬ್ಬ ಅಂಗವಿಕಲೆಯಾಗಿ ಮೌಂಟ್ ಎವರೆಸ್ಟ್ ಅನ್ನು ಏರ್ತಾಳೆ ಅಂದ್ರೆ ಅವಳಲ್ಲಿ ಎಷ್ಟು ಛಲ ಇತ್ತು, ಅವಳೆಷ್ಟು ಗುರಿ ಇತ್ತು ಯೋಚನೆ ಮಾಡಿ. ಪ್ರತಿಯೊಬ್ಬ ಕ್ರೀಡಾ ಪಟುವಾಗಿ ನೀವು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಗೆ ತುಂಬಾ ಕಷ್ಟ ಅಂದಾಗ ಆ ಹೆಣ್ಮಗಳನ್ನ ನೆನ್ಕೊಂಡ್ರೆ ಖಂಡಿತ ನೀವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬಹಳ ಹಿಂದಿನ ಕಾಲದಲ್ಲಿ ಎಲ್ಲ ಮಕ್ಕಳಿಗೆ ಒಂದು ಗುರಿ ಇತ್ತು, ಹಿಂದೆ ಗುರು ಇದ್ದ. ಇವತ್ತು ಎಷ್ಟೋ ಮಕ್ಕಳು ನಾವು ಕೇಳ್ತೀವಿ, ನೀವು ಶಾಲೆನಲ್ಲಿ ನಾವು ಕೇಳಿದ್ರೆ ಮಗು ಮುಂದೆ ಭವಿಷ್ಯದಲ್ಲಿ ನೀನೇನಾಗ್ತಿ ಅಂದ್ರೆ ಎಷ್ಟೋ ಮಕ್ಳು ಇನ್ನೂ ಯೋಚನೆ ಮಾಡ್ತಾರೆ, ಏನಾಗ್ಬೇಕು ಅನ್ನೋದೇ ಆ ಮಗುಗೆ ಗೊತ್ತಿರಲ್ಲ. ಸೊ ಆದ್ರಿಂದ ಇವತ್ತು ನಾನು ಹೇಳಿದಷ್ಟೇ, ನೀವು ಕನಸುಗಳನ್ನ ಕಾಣ್ಬೇಕು, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ಬೇಕು. APJ ಅಬ್ದುಲ್ ಕಲಾಂ ಅವ್ರು ಹೇಳ್ತಾ ಇದ್ರು, ಪ್ರತಿ ಹಂತದಲ್ಲೂ ಮಕ್ಕಳನ್ನ ಇನ್ಸ್ಪೈರ್ ಮಾಡ್ಬೇಕಾದ್ರೆ ಮಕ್ಕಳ ಕನಸು ಕಾಣಿ, ದೊಡ್ಡ ದೊಡ್ಡ ಕನಸು ಕಾಣಿ. ಆ ಕನಸು ಸಾಕಾರ ಆಗ್ಬೇಕಂದ್ರೆ ಸತತ ಪ್ರಯತ್ನ, ಶ್ರಮ ಹಾಕಿದ್ರೆ ಖಂಡಿತ ನೀವು ರೀಚ್ ಆಗ್ತೀರೋ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ರು. ಸೊ ಈ ನಿಟ್ಟಿನಲ್ಲಿ ಹೇಳೋದಿಷ್ಟೇ, ಮಕ್ಕಳ ಕ್ರೀಡೆ ಆಗ್ಲಿ ಯಾವುದೇ ಕ್ಷೇತ್ರ ಆಗ್ಲಿ ನೀವು ಅಲ್ಲಿ ಸಾಧನೆ ಮಾಡ್ಬೇಕಂದ್ರೆ ಸತತ ಪ್ರಯತ್ನ ಹಾಕಿದ್ರೆ ಖಂಡಿತ ನಾವು ಆ ಗುರಿನ ದಾಟ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಬಂದಿರುವ ಎಲ್ಲ ನನ್ನ ಜಿಲ್ಲೆಯ
ಎಲ್ಲ ನನ್ನ ಮೈಸೂರು ವಿಭಾಗದ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಈ ಒಂದು ಮಂಗಳೂರಿಗೆ ಬಂದಿದ್ದೀರಾ. ಖುಷಿಯಾಗಿ ಈ ಭಾಗದಲ್ಲಿ ಉಲ್ಲಾಳ ಬೀಚ್ ಇದೆ, ಸೋಮೇಶ್ವರ ಟೆಂಪಲ್ ಇದೆ, ತುಂಬಾ ಹಳೆಯ ಕೆಲವು ಸ್ಥಳಗಳಿದೆ. ಸಾಧ್ಯವಾದ್ರೆ ಬೇಗ ನಾಳೆ ಕಾರ್ಯಕ್ರಮ ಆದ್ರೆ ನೋಡಿ ಎಂಜಾಯ್ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಆಶಿಸ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ವಂದಿಸ್ತೇನೆ. ಮತ್ತು ಜೊತೆಗೆ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ನಡೀಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಭಾರತ ವಿದ್ಯಾಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಇಲ್ಲಿನ ನನ್ನ ಕೆಲವು ಪೋಷಕ ವರ್ಗದವರು ಮತ್ತು ಜನಪ್ರತಿನಿಧಿಗಳು, ನಮ್ಮ ಹತ್ತಿರದಲ್ಲಿರುವ ನಮ್ಮ ರವೀಂದ್ರ ಶೆಟ್ಟಿಯವರು ಮತ್ತು ಸುಮಾರು ಜನ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ರ ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಇಲಾಖೆ ಪರವಾಗಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಥಮವಾಗಿ ಈ ಪ್ರತಿಷ್ಠಿತ ಉಳ್ಳಾಲ ಕ್ಷೇತ್ರ ಬಹಳ ಶೈಕ್ಷಣಿಕವಾಗಿ ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿರುವ ಈ ಕ್ಷೇತ್ರದಲ್ಲಿ ಇಂದು ಮತ್ತು ನಾಳೆ ನಡೆಯಲಿರುವ ಈ ಹ್ಯಾಂಡ್ಬಾಲ್ ಪಂದ್ಯಾಟಕ್ಕೆ ಮೈಸೂರು ವಲಯದಿಂದ ಬಹಳಷ್ಟು ತಂಡಗಳು ಭಾಗವಹಿಸ್ತಾ ಇದ್ದಾವೆ. ತಮಗೆಲ್ಲರೂ ಕೂಡ ನಾನು ಈ ಸಂಸ್ಥೆಯ ಪರವಾಗಿ ಹಾಗೂ ವಿಶ್ವವಿದ್ಯಾನಿಲಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಪಂದ್ಯಾಟ ಸುಮಾರು ದಿನಗಳ ಹಿಂದೆ ನಡಿಬೇಕಿತ್ತು. ವರುಣನ ಒಂದು ಆರ್ಭಟದಿಂದಾಗಿ ಇದು ಮುಂದೆ ಬಂದು ಈ ದಿನ ಅದು ಸಂಪನ್ನಗೊಳ್ಳಲಿದೆ. ಈ ಒಂದು ಕ್ರೀಡಾಕೂಟ ಇಲ್ಲಿ ನಡಿಬೇಕಾದ್ರೆ ಈ ಸಂಸ್ಥೆಯವರು ಈ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಮುಂದೆ ಬಂದಿರೋದು ಬಹಳ ಸಂತೋಷ. ಯಾಕೆಂದ್ರೆ ಕ್ರೀಡಾಕೂಟವನ್ನು ಆಯೋಜಿಸುವುದು ಅಷ್ಟು ಸುಲಭದ ಮಾತಲ್ಲ. ಈ ಸಂಸ್ಥೆಯವರು, ಈ ಸಂಸ್ಥೆಯ ಅಧ್ಯಕ್ಷರು, ಸಂಸ್ಥೆಯ ಸದಸ್ಯರಿಗೆ ಹಾಗೆ ಈ ಸಂಸ್ಥೆಯ ಮುಖ್ಯಸ್ಥರಿಗೆ, ಶಿಕ್ಷಕೇತರರಿಗೆ ಹಾಗೆ ವಿದ್ಯಾರ್ಥಿನಿಯರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದು ಉಡುಪಿ ಜಿಲ್ಲೆಯಾಗಿರ್ಬೋದು, ಕ್ರೀಡಾಕೂಟಗಳು ಬಹಳಷ್ಟು ಕ್ರೀಡಾಕೂಟಗಳು, ವಲಯ ಮಟ್ಟದ ಕ್ರೀಡಾಕೂಟಗಳು ಈ ಜೂನ್, ಜುಲೈ, ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲೇ ನಡೀತವೆ. ಇಲ್ಲಿ ಚಾಮರಾಜನಗರದವರಿದ್ದೀರಿ, ಮಂಡ್ಯದವರಿದ್ದೀರಿ, ಮೈಸೂರವರಿದ್ದೀರಿ, ಚಿಕ್ಕಮಗಳೂರವರಿದ್ದೀರಿ, ನಿಮಗೆ ಇಲ್ಲಿ ಅನುಭವ ಬಹಳಷ್ಟು ಕಡಿಮೆ ಇರ್ಬೋದು. ಇಲ್ಲಿ ಒಂದು ಕ್ರೀಡಾ ಕಾರ್ಯಕ್ರಮಗಳಿಗೆ ಆಗುವಂತ ತೊಂದರೆಗಳು, ಆ ತೊಂದರೆಗಳನ್ನು ಅನುಭವಿಸ್ತಿರುವ ನಮ್ಮ ದೈಹಿಕ ಶಿಕ್ಷಕರು ಇದರ ಬಗ್ಗೆ ಬೇರೆ ಜಿಲ್ಲೆಯವರಿಗೆ ಅಷ್ಟು ತಿಳಿದಿರ್ಲಿಕ್ಕಿಲ್ಲ. ನಾವು ಅದನ್ನು ನೋಡಿದ್ದೇವೆ, ಕಣ್ಣಾರೆ ನೋಡಿದ್ದೇವೆ. ಮಳೆಗಾಲದ ಸಮಯ, ಈಗಾಗಲೇ ವಾಟ್ಸಪ್ಪಲ್ಲೆಲ್ಲ ಕೆಲವು ಫೋಟೋಸ್, ಪಿಕ್ಚರ್ಸ್ ಎಲ್ಲ ಹೋಗಿದೆ. ಅದರ ಹಿಂದೆ ಅದರ ಕಷ್ಟ, ಅದರಿಂದ ಅನುಭವಿಸಿದ್ದು ಖಂಡಿತವಾಗಿಯೂ ಎಲ್ಲರಿಗೂ ತಿಳಿದಿರ್ಲಿಕ್ಕಿಲ್ಲ. ನಾವು ವಾಟ್ಸಪ್ಪಲ್ಲಿ ನೋಡುವಾಗ ಚಂದ ಅನಿಸ್ತದೆ, ಆದರೆ ಅದರಿಂದ ಆಗುವ ಅನಾಹುತಗಳು ಬಹಳಷ್ಟಿದೆ. ದಯವಿಟ್ಟು ಅಂಥದಕ್ಕೆಲ್ಲ ಅವಕಾಶ ಮಾಡಿಕೊಡ್ವಿ. ಯಾಕೆಂದ್ರೆ ಮಳೆಗಾಲದಲ್ಲಿ ಆಯೋಜಿಸಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಮಾಡಬೇಕಾಗ್ತದೆ ಕಾರ್ಯಕ್ರಮ. ಮಾಡುವಾಗ ಮಳೆ ಬಂದು ಬಹಳಷ್ಟು ತೊಂದರೆಗಳಾಗ್ತದೆ, ಕ್ರೀಡಾಪಟುಗಳಿಗೆ, ಮಕ್ಕಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಸೊ ಅದನ್ನೆಲ್ಲ ಅನುಭವಿಸ್ತಾ ಇದ್ದಾರೆ. ಸೊ ಅದು ಈ ಕಾರ್ಯಕ್ರಮವನ್ನು ಈ ಮಳೆಗಾಲದ ಸಮಯ ಬಿಟ್ಟು ಬೇರೆ ಸಮಯದಲ್ಲಿ ಆಯೋಜಿಸಲಿಕ್ಕೆ ಸಹಾಯ ಆದರೆ ಅಥವಾ ಅವಕಾಶಗಳಾದರೆ ಖಂಡಿತ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರಿಗೂ ಕೂಡ ನಾನು ಇದರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಅದಕ್ಕೊಂದು ಅವಕಾಶ ಮಾಡಿಕೊಡಿ. ಏನಾದರೂ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಲಿಕ್ಕಾದ್ರೆ ನಮ್ಮ ಕ್ರೀಡಾಪಟುಗಳಿಗೆ ಬಹಳಷ್ಟು ಸಹಾಯ ಆಗ್ತದೆ. ನಮ್ಮಲ್ಲಿ ಬಹಳಷ್ಟು ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಇದ್ದಾರೆ. ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವಂತ ಕ್ರೀಡಾಪಟುಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾರೆ. ಅವರಿಗೆಲ್ಲ ಖಂಡಿತವಾಗಿ ಒಂದು ಉತ್ತಮ ಅವಕಾಶ ಆಗ್ತದೆ. ಅದಕ್ಕೊಂದು ಅವಕಾಶ ಮಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಾನು ಹೇಳಿದೆ, ಪ್ರತಿಷ್ಠಿತ ಉಳ್ಳಾಲ ಕ್ಷೇತ್ರ ಅಂತಂದ ಈ ಕ್ಷೇತ್ರದಿಂದ ಬಹಳಷ್ಟು ಕ್ರೀಡಾಪಟುಗಳು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಈವನ್ ಒಲಿಂಪಿಕ್ಸ್ ಅಲ್ಲಿ ಕೂಡ ಭಾಗವಹಿಸಿದ ಕ್ರೀಡಾಪಟುಗಳು ಉಳ್ಳಾಲ ಕ್ಷೇತ್ರದಲ್ಲಿ ಇದ್ದಾರೆ. ಸೊ ಅಂತ ಒಂದು ಪ್ರತಿಷ್ಠಿತ ಕ್ಷೇತ್ರದಲ್ಲಿ ಈ ಒಂದು ಕ್ರೀಡಾಕೂಟ ನಡೀತಾ ಇದೆ. ನನಗೆ ಗೊತ್ತಿದ್ದಾಗೆ ಈ ಸಂಸ್ಥೆಯ ದೈಹಿಕ ಶಿಕ್ಷಕರಾದ ಶ್ರೀಯುತ ಪ್ರೀತಮ್ ಅವರು ಸುಮಾರು 4-5 ತಿಂಗಳಿಂದ
ಈ ಒಂದು ಕ್ರೀಡಾಕೂಟದ ಕಾರ್ಯಕ್ರಮಕ್ಕಾಗಿ ಬಹಳಷ್ಟು ಹೋರಾಡ್ತಾ ಇದ್ದಾರೆ. ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ UT ಖಾದರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರ ಮುಖಾಂತರ ಬಹಳಷ್ಟು ಈ ವ್ಯವಸ್ಥೆಗಳಿಗೆ ಸಹಾಯ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಹಾಗೆ ಈ ಸಂಸ್ಥೆಯ ಆಡಳಿತ ವರ್ಗದವರು ಕೂಡ ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಇದರಲ್ಲಿ ಈ ಒಂದು ನೋಡ್ಲಿಕ್ಕೆ ಬಹಳಷ್ಟು ಚೆಂದ ಕಾಣಿಸ್ತದೆ. ಅದಕ್ಕೆ ಮಾಡಬೇಕಾದ ಕೆಲಸಗಳು ಬಹಳಷ್ಟು ಇತ್ತು, ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಸೊ ಮಕ್ಕಳಿಗೋಸ್ಕರ, ಮಕ್ಕಳ ಟ್ಯಾಲೆಂಟ್ ಏನಿದೆ, ಹಿಡನ್ ಟ್ಯಾಲೆಂಟ್ ಏನಿದೆ, ಅದು ಎಲ್ಲರಿಗೂ ಗೊತ್ತಾಗಬೇಕು, ತಿಳಿಬೇಕು, ನೀವು ಮುಂದೆ ಬರಬೇಕು ಅಂತ ಉದ್ದೇಶದಿಂದ ಬಹಳಷ್ಟು ಹೋರಾಡಿದ್ದಾರೆ. ಈ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಪ್ರೀತಮ್ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಸಂಸ್ಥೆಯ ಮತ್ತೊಂದು ಪ್ರಮುಖ ಸಾಧನೆ ಕ್ರೀಡಾ ಕ್ಷೇತ್ರದಲ್ಲ, ಶೈಕ್ಷಣಿಕವಾಗಿ ಕೂಡ ಬಹಳಷ್ಟು ಸಾಧನೆಯನ್ನು ಮಾಡಿದ ನಾನು ಗಮನಿಸ್ತಾ ಇರ್ತೇನೆ. ಹಾಗೆ ಈ ಸಂಸ್ಥೆಯ ಟ್ಯಾರೆಸ್ ಮೇಲೆ ಕೂಡ ಒಂದು ತರಕಾರಿ ತೋಟವನ್ನು ಕೂಡ ಮಾಡಿ ಆದರ್ಶಪ್ರಾಯರಾಗಿದ್ದಾರೆ. ಸೊ ಮಕ್ಕಳ ಮಧ್ಯಾಹ್ನ ಊಟಕ್ಕೆ ಈ ತರಕಾರಿ ತೋಟ ಏನು ಮಾಡಿದ್ದಾರೆ, ಅದರಿಂದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸೊ ಹಾಗೆ ಈ ಸಂಸ್ಥೆ ಶೈಕ್ಷಣಿಕವಾಗಿ, ಕ್ರೀಡಾ ಕ್ಷೇತ್ರದಲ್ಲಿ, ಹಾಗೆ ಸಮಾಜ ಸೇವೆಯಲ್ಲಿ ಕೂಡ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಬಗ್ಗೆ ಕೂಡ ಫಾದರ್ ಅವರು ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಯಾಕೆಂದ್ರೆ ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮ ಉಳ್ಳಾಲ ವಲಯ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲೆಲ್ಲ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಯಾವುದೇ ಕ್ರೀಡೆಯನ್ನು ಕೊಟ್ಟರು ಕೂಡ ನಮ್ಮ ಪ್ರತಿಷ್ಠೆಯ ಒಂದು ಕಾರ್ಯಕ್ರಮ ಅಂತ ತಿಳ್ಕೊಂಡು ಆ ಕ್ರೀಡೆಯನ್ನು ಬಹಳ ಯಶಸ್ವಿಯಾಗಿ ಸಂಘಟಿಸ್ತಾರೆ. ಈ ರೀತಿಯ ವ್ಯವಸ್ಥೆಗಳು ಬೇರೆ ನೀವು ಹೋದಲ್ಲಿ ಕಾಣಲಿಕ್ಕೆ ಬಹಳ ಕಷ್ಟ. ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆಯನ್ನು ಕ್ರೀಡಾಪಟುಗಳಿಗೆ ನೀಡಿ ಆಯೋಜಿಸುವವರು ಬಹಳಷ್ಟು ಕಡಿಮೆ ಇದ್ದಾರೆ. ಆ ಒಂದು ಕೊಡುಗೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರದು. ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಎರಡು ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಸಂಸ್ಥೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹಾಗೂ ಕೃತಜ್ಞತೆ ಸಲ್ಲಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಸೋತೆ ಎಂದು ನೀ ಮುಟ್ಟಿದ ಹೆಜ್ಜೆಯನ್ನು ಹಿಂದಿರಬೇಡ, ಏಕೆಂದರೆ ಯಾರಿಗೆ ಗೊತ್ತು ಆ ಹೆಜ್ಜೆ ನಿನ್ನ ಇತಿಹಾಸದ ಕೊನೆ ಬದಲಾಯಿಸಬಹುದು ಎನ್ನುವಂಥದ್ದು ನಾವು ನಾಣ್ಣುಡಿಯನ್ನು ಕೇಳ್ತಿದ್ದೇವೆ. ಇಂಥ ಒಂದು ಸುಂದರವಾದಂಥ ನಾಣ್ಣುಡಿಯೊಂದಿಗೆ ನಾವು ನಮ್ಮಲ್ಲಿ ಸಾಧಕರನ್ನ ನಾವು ಗೌರವಿಸುವಂಥ ಸಮಯ. ಮಂಗಳೂರು ವಿಶ್ವವಿದ್ಯಾಲಯದ ಶಾರೀರಿಕ ನಿರ್ದೇಶಕರಾಗಿದ್ದುಕೊಂಡು ಈ ವಿಶ್ವವಿದ್ಯಾಲಯದಷ್ಟು ವಿದ್ಯಾರ್ಥಿಗಳನ್ನು ಈ ಒಂದು ನಾಡಿಗೆ ನೀಡಿರುವಂಥ ಡಾಕ್ಟರ್ ಕಿಶೋರ್ ಕುಮಾರ್ CK ಅವರು ದಯವಿಟ್ಟು ತಾವು ಒಂದು ಸನ್ಮಾನದ ಆಸನಕ್ಕೆ ಬರಬೇಕು. ನಮ್ಮನ್ನು ಬಹಳ ಗೌರವಪೂರ್ವಕವಾಗಿ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ನಾವು ಗೌರವಿಸ್ತೀವಿ ಸರ್. ಉಳ್ಳಾಲ ಮಗುವೀರ ಸಂಘ ರಿಜಿಸ್ಟರ್ಡ್ ಮತ್ತು ಅನುದಾನಿತ ಭಾರತ್ ಪ್ರೌಢಶಾಲೆ ಉಳ್ಳಾಲ ಇದರ ಸಹಯೋಗದಲ್ಲಿ ಮೈಸೂರು ವಿಭಾಗ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಹ್ಯಾಂಡ್ಬಾಲ್ ಪಂದ್ಯಾಟ ಇದರ ಉದ್ಘಾಟನಾ ಸಮಾರಂಭದ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಡಾಕ್ಟರ್ ಕಿಶೋರ್ ಕುಮಾರ್ CK ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಸಾಧಕರೇ, ಶಿಕ್ಷಣವು ನಮ್ಮ ಚಿಂತನೆಗಳಿಗೆ ಆಹಾರ ನೀಡುವುದು ಅಲ್ಲದೆ ಅವುಗಳಿಗೆ ಅತಿಥಿಗಳು ಗೌರವಿಸಬೇಕೆಂದಿದ್ದೇನೆ. ಒಟ್ಟಿಗೆ ನಮ್ಮೆಲ್ಲ ಅತಿಥಿಗಳು ಸೇರಿಕೊಂಡು ನಂಬಿ ತಾವು ಶಿಕ್ಷಣ ಕ್ಷೇತ್ರದಲ್ಲಿ ದೈಹಿಕ ನಿರ್ದೇಶಕರಾಗಿ ತಮ್ಮನ್ನು ತೊಡಗಿಸಿಕೊಂಡು ಶಿಸ್ತು, ಸಂಯಮ, ಕ್ಷಮತೆ ಮತ್ತು ದಕ್ಷತೆಯಿಂದ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವರು ತಾವು. ಶಾರೀರಿಕ ನಿರ್ದೇಶಕರಾಗಿ ಕಳೆದ ಹಲವು ವರ್ಷಗಳಿಂದ ಮಂಗಳೂರು ವಿಶ್ವವಿದ್ಯಾನಿಲಯವು ಅದೆಷ್ಟೋ ಕ್ರೀಡೆಗಳಲ್ಲಿ, ಪಂದ್ಯಾಟಗಳಲ್ಲಿ ಅಂತರ್ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಪದಕಗಳನ್ನು ಗೆಲ್ಲುವಲ್ಲಿ ಸಮರ್ಥ ನಾಯಕತ್ವವನ್ನು, ಮಾರ್ಗದರ್ಶನವನ್ನ ನೀಡಿದ ಪ್ರತಿಭಾನ್ವಿತರು ತಾವು. ಮಾತ್ರವಲ್ಲದೆ ಬ್ಯಾಡ್ಮಿಂಟನ್, ಫುಟ್ಬಾಲ್, ಟೆನ್ನಿಸ್ ಮುಂತಾದ ಕ್ರೀಡೆಗಳಲ್ಲಿ ಅತ್ಯುತ್ತಮ ಸಾಧನೆಯನ್ನ ತೋರಿದ ತಾವು ಅತ್ಯುತ್ತಮ ಆಟಗಾರರು ಹೌದು, ತರಬೇತುದಾರರು ಕೂಡ ಹೌದು. ಸಾಮಾಜಿಕ ಸೇವೆಯಲ್ಲೂ ಗಣನೀಯವಾಗಿ ಗುರುತಿಸಿಕೊಂಡಿರುವ ತಾವು ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಯ ಮಾಜಿ ಅಧ್ಯಕ್ಷರಾಗಿ ಅದೆಷ್ಟೋ ಕಾರ್ಯ ಚಟುವಟಿಕೆಗಳನ್ನ ಕ್ರಿಯಾಶೀಲರಾಗಿ ನಿಭಾಯಿಸಿದವರು ತಾವು. ಕಳೆದ 20 ವರ್ಷಗಳಿಂದ ಅಧ್ಯಾಪನ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ತಾವು ಸುಮಾರು 8 ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಗೌರವ ಡಾಕ್ಟರೇಟ್ ಪಡೆಯುವಲ್ಲಿ ಶ್ರಮಿಸಿದವರು ತಾವು. ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರಭಾರ ಕುಲಪತಿಗಳಾಗಿಯೂ ಸೇವೆ ಸಲ್ಲಿಸಿದ ತಾವು ತಮಗೆ ಲಭಿಸಿದ ಅಲ್ಪ ಅವಧಿಯಲ್ಲೂ ಯಶಸ್ವಿ ಯೋಜನೆಗಳನ್ನು ಶ್ರೇಷ್ಠ ಮಟ್ಟದಲ್ಲಿ ಕಾರ್ಯಗತಗೊಳಿಸಲು ಶ್ರಮಿಸಿದವರು ತಾವು. ಉತ್ತಮ ವಾಗ್ಮಿಗಳಾಗಿ ಅದೆಷ್ಟೋ ವಿದ್ಯಾಸಂಸ್ಥೆಗಳ ಕ್ರೀಡಾಪಟುಗಳಿಗೆ, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ, ಕಾರ್ಯಕ್ರಮಗಳಿಗೆ ಉತ್ತಮ ಮಾರ್ಗದರ್ಶನವನ್ನ ನೀಡುತ್ತೀರಿ.
ತಮ್ಮ ಈ ಅಧಿಕಾರ ಅವಧಿಯಲ್ಲಿ ಕ್ರೀಡೆಯ ಉನ್ನತಿಗಾಗಿ, ಕ್ರೀಡೆಯ ಸಾಧನೆಗಾಗಿ, ಕ್ರೀಡೆ ಬೆಳಗಲು ಪೂರಕವಾದ ಯೋಚನೆ ಅನುಷ್ಠಾನಗಳನ್ನು ಯಶಸ್ವಿಯಾಗಿ ಎಲ್ಲರೂ ಮೆಚ್ಚುವ ಹಾಗೆ ಸಂಯೋಜಿಸಿಕೊಂಡು ಬರುತ್ತಿರುವುದು ಅಭಿನಂದನೀಯ. ಮಾತ್ರವಲ್ಲದೆ ನಮ್ಮ ಜಿಲ್ಲೆಯ ಅದೆಷ್ಟೋ ದೈಹಿಕ ಶಿಕ್ಷಕರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡುತ್ತಿದ್ದಾರೆ ಎಂದರೆ ಅದು ನಿಮ್ಮ ಮಾರ್ಗದರ್ಶನದಲ್ಲಿ ಹಾಗೂ ನಿಮ್ಮ ತರಬೇತಿಯಲ್ಲಿ ಎಂದು ಹೇಳಲು ಹೆಮ್ಮೆ ಪಡುತ್ತಿದ್ದೇವೆ. ಹೀಗೆ ಹಲವಾರು ಶಿಷ್ಯಂದಿರನ್ನು ಶ್ರೇಷ್ಠ ಮಟ್ಟದ ಗುರುಗಳಾಗಿ ರೂಪಿಸುತ್ತಿರುವ ತಾವು ತಮ್ಮ ಸೇವೆಯನ್ನು ಗುರುತಿಸಿ ಇಂದು ಅಭಿನಂದಿಸಿದ್ದೇವೆ, ಗೌರವಿಸುತ್ತಿದ್ದೇವೆ. ಅಭಿನಂದನೆಗಳೊಂದಿಗೆ ಅಧ್ಯಕ್ಷರು, ಪದಾಧಿಕಾರಿಗಳು, ಉಳ್ಳಾಲ ಮೊಗವೀರ ಸಂಘ ರಿಜಿಸ್ಟರ್ಡ್, ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವೃಂದ, ಸಿಬ್ಬಂದಿ ವರ್ಗ, ಅನುದಾನಿತ ಭಾರತ್ ಪ್ರೌಢಶಾಲೆ ಉಳ್ಳಾಲ ವಂದನೆಗಳು. ಮತ್ತೊಬ್ಬರು ತ್ಯಾಗಂ ಹರೇಕಳ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು 2019ನೇ ಸಾಲಿನಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರಾಗಿರುವಂತಹ ಶ್ರೀಯುತ ತ್ಯಾಗಂ ಹರೇಕರ್ ವೇದಿಕೆ ಬರಬೇಕು. ತಮ್ಮನ್ನ ಬಹಳ ಶ್ರೀಯುತರ ಸನ್ಮಾನ ವರದಿಯನ್ನ ಶ್ರೀಯುತ ಪ್ರಭಾಕರ್ ಜೋಗಿ ಇವರು ವಾಚಿಸಬೇಕು ವಿನಂತಿ ಮಾಡಬೇಕು. ಸನ್ಮಾನಿತ ಸಾಧಕರೇ, ಶಿಕ್ಷಕ ವೃತ್ತಿಯನ್ನು ಸೇವಾ ಧರ್ಮವಾಗಿ ಸ್ವೀಕರಿಸಿದ ತಾವು ದೈಹಿಕ ಶಿಕ್ಷಕರಾಗಿ, ಸ್ಕೌಟ್ ಅಧ್ಯಾಪಕರಾಗಿ, ಹಲವಾರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾಗಿ ಸಲ್ಲಿಸುತ್ತಿರುವ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸೇವೆ ಅಪಾರ. ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳನ್ನು ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟದವರೆಗೂ ಕೊಂಡೊಯ್ದು ನಾಡಿನ ಕೀರ್ತಿಯನ್ನು ಹೆಚ್ಚಿಸಿರುವ ತಮ್ಮ ಶ್ರಮ ಅಭಿನಂದನೀಯ. ಸ್ಕೌಟ್ ಗೈಡ್ನಲ್ಲಿ ಹಲವಾರು ಮಕ್ಕಳನ್ನು ರಾಷ್ಟ್ರಪತಿ ಪುರಸ್ಕಾರ ಪಡೆಯುವಲ್ಲಿ ತಾವು ನೀಡಿದ ಕೊಡುಗೆ ಮೆಚ್ಚುವಂತದ್ದು. ನೃತ್ಯ, ಛದ್ಮವೇಷ, ಭಾಷಣ ಮುಂತಾದ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಕ್ಕಳಿಗೆ ಉತ್ತಮ ತರಬೇತಿ ನೀಡಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸುವಲ್ಲಿ ಶ್ರಮಿಸಿರುತ್ತೀರಿ. ತಾವೊಬ್ಬ ಉತ್ತಮ ತರಬೇತುದಾರರಾಗಿ, ರಾಜ್ಯ ಮಟ್ಟದ ತೀರ್ಪುಗಾರರಾಗಿ, ಅತ್ಯುತ್ತಮ ಕಾರ್ಯಕ್ರಮ ಸಂಘಟಕರಾಗಿ ಮಾಡಿದ ಸೇವೆ ಅವಿಸ್ಮರಣೀಯ. ತಮ್ಮ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ನೀಡುವ ಕೊಡುಗೆಯನ್ನು ಗುರುತಿಸಿ JCI ಇಂಡಿಯಾ ಸಂಸ್ಥೆಯಿಂದ ಸಾಧನಾಶ್ರೀ ಪ್ರಶಸ್ತಿ, ಲಯನ್ಸ್ ಕ್ಲಬ್ನಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ, ಕನ್ನಡ ಸಿರಿ ಹಾಗೂ 2019ನೇ ಸಾಲಿನಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದು ಹೆಮ್ಮೆಯ ದ್ಯೋತಕ. ಈ ಎಲ್ಲ ಸೇವೆಯನ್ನು ಗಮನಿಸಿ ಈ ಒಂದು ಉಳ್ಳಾಲದಲ್ಲಿ ಜರುಗುವಂತ ಈ ಒಂದು ಹ್ಯಾಂಡ್ಬಾಲ್ ಕ್ರೀಡಾ ಪಂದ್ಯಕೂಟದಲ್ಲಿ ಉಳ್ಳಾಲ ಮೊಗವೀರ ಸಂಘ ಮತ್ತು ಅನುದಾನಿತ ಭರತ್ ಪ್ರೌಢಶಾಲೆ ಈ ಎರಡು ಸಂಸ್ಥೆಗಳು ನಿಮ್ಮನ್ನು ಗೌರವಿಸಿ ಅಭಿನಂದಿಸ್ತಾ ಇದೆ. ಅಭಿನಂದನೆಗಳು. ಸನ್ಮಾನವನ್ನು ಸ್ವೀಕಾರ ಮಾಡಿರುವ ತ್ಯಾಗಂ ಹರೇಕಳ ಹಾಗೆ ಸನ್ಮಾನ ಶಿಕ್ಷಕರು, ವಾಲಿಬಾಲ್ ಅದಷ್ಟು ಪ್ರತಿಭೆಗಳನ್ನ ವಾಲಿಬಾಲ್ಗೆ ಪರಿಚಯಿಸಿದಂತಹ ಶ್ರೀಯುತ ನಾಗೇಶ್ ಸರ್ ಅವರು ವೇದಿಕೆ ಬೇಕು ಸರ್. ತಮ್ಮನ್ನ ಆದರಣೀಯವಾಗಿ ಗೌರವಪೂರ್ವಕವಾಗಿ ನಾವು ವೇದಿಕೆಗೆ ಆಹ್ವಾನಿಸಿದ್ದೇವೆ. ಜೋರಾದ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಪ್ರತಿಭೆ ನಿಜವಾಗಿಯೂ ಒಂದು ರೀತಿಯ ದೃಷ್ಟಿ, ಅದು ಬುದ್ಧಿಯ ಕಣ್ಣಲ್ಲ, ಹೃದಯದ ಕಣ್ಣು. ಈ ಒಳಗಣ್ಣು ತೆರೆದಾಗ ವಿಶ್ವದ ಹೃದಯವೇ ತೆರೆಯುತ್ತದೆ. ಸೂಕ್ತಿಯಂತೆ ತಮ್ಮಲ್ಲಿರುವ ಅಗಾಧ ಪ್ರತಿಭೆಯನ್ನು ವಾಲಿಬಾಲ್ ಕ್ಷೇತ್ರದಲ್ಲಿ ಅದೆಷ್ಟೋ ಸಾವಿರಾರು ಮಕ್ಕಳಿಗೆ ದಾರಿ ಎಳೆದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವ ಹಾಗೆ ಮಾಡಿದ ನಿಮ್ಮ ಶ್ರಮ, ಸಾಧನೆ ಅಭಿನಂದನೀಯ. ತೆರೆಮರೆಯ ವಾಲಿಬಾಲ್ ದ್ರೋಣ ಎಂಬ ಹೆಸರನ್ನು ಪಡೆದ ತಾವು ಕಳೆದ 15 ವರ್ಷಗಳಿಂದ ಮಂಗಲ ಫ್ರೆಂಡ್ಸ್ ಸರ್ಕಲ್ನ ಅಧ್ಯಕ್ಷನಾಗಿ, ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ಉತ್ತರ ವಲಯ ಇದರ ಮಾಜಿ ಅಧ್ಯಕ್ಷನಾಗಿ, ಜಿಲ್ಲಾ ವಾಲಿಬಾಲ್ ತೀರ್ಪುಗಾರರ ಮಂಡಳಿಯ ಅಧ್ಯಕ್ಷರಾಗಿ, ಜಿಲ್ಲಾ ವಾಲಿಬಾಲ್ ಅಕಾಡೆಮಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ ಸೇವೆ ಅಪಾರ. ಸುಮಾರು 25 ವರ್ಷಗಳಿಂದ ಮಂಗಲ ಫ್ರೆಂಡ್ಸ್ ಸರ್ಕಲ್ನ ವಾಲಿಬಾಲ್ ಮೈದಾನದಲ್ಲಿ ಉಚಿತವಾಗಿ ಅದೆಷ್ಟೋ ಮಕ್ಕಳಿಗೆ ತರಬೇತಿಯನ್ನು ನೀಡುತ್ತಾ 20ಕ್ಕೂ ಅಧಿಕ ವಿದ್ಯಾಸಂಸ್ಥೆಗಳ ವಾಲಿಬಾಲ್ ಪಟುಗಳಿಗೆ ಉಚಿತ ತರಬೇತಿಯನ್ನು ನೀಡುತ್ತಾ ಬರುತ್ತಿರುವ ನಿಮ್ಮ ಕಾರ್ಯವೈಖರಿ ಅಭಿನಂದನೀಯ. ಅತ್ಯುತ್ತಮ ಸಂಘಟನಾಗಾರರಾಗಿರುವ ತಾವು 4 ಬಾರಿ ಅಖಿಲ ಭಾರತ ಮಟ್ಟದ ವಾಲಿಬಾಲ್ ಪಂದ್ಯಾಟವನ್ನು ಆಯೋಜಿಸಿ, 1 ಬಾರಿ ರಾಷ್ಟ್ರೀಯ ಬೀಚ್ ವಾಲಿಬಾಲ್ ಪಂದ್ಯಾಟವನ್ನು ಆಯೋಜನೆ, ಹೀಗೆ 10 ಹಲವು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಪಂದ್ಯಾಟಗಳನ್ನು ಶಿಸ್ತುಬದ್ಧವಾಗಿ ಸಂಘಟಿಸಿದ ಕೀರ್ತಿ ನಿಮ್ಮದು. ಇವೆಲ್ಲ ಪ್ರತಿಭೆಯನ್ನು ಗುರುತಿಸಿ ಕನ್ನಡ ರಾಜ್ಯೋತ್ಸವದಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿದೆ. ಈಗಾಗಲೇ ನಿವೃತ್ತಿ ಹೊಂದಿರುವ ತಾವು ಪ್ರವೃತ್ತಿಯಲ್ಲೂ ಪ್ರತಿದಿನ ಮಕ್ಕಳಿಗೆ ತರಬೇತಿಯನ್ನು ನೀಡುತ್ತಾ ಬರುತ್ತಿರುವಿರಿ. ನಿಮ್ಮ ಮುಂದಿನ ಜೀವನವಾಗಲಿ, ನಿಮ್ಮ ಮತ್ತಷ್ಟು ವಾಲಿಬಾಲ್ ಪ್ರತಿಭೆಗಳು ಹೊರಬರಲಿ ಎಂದು ಹಾರೈಸುತ್ತಿದ್ದೇವೆ. ಅಭಿನಂದನೆಗಳು. ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವೃಂದ, ಸಿಬ್ಬಂದಿ ವರ್ಗ, ಅನುದಾನಿತ ಪ್ರೌಢಶಾಲೆ ಉಳ್ಳಾಲ, ಅಧ್ಯಕ್ಷರು, ಪದಾಧಿಕಾರಿಗಳು, ಉಳ್ಳಾಲ ಮೊಗವೀರ ಸಂಘ ರಿಜಿಸ್ಟರ್ಡ್ ಉಳ್ಳಾಲ. ಧನ್ಯವಾದ. ವೇದಿಕೆಗೆ ಆಹ್ವಾನ ಮಾಡಿಕೊಳ್ಳಬೇಕು ವಿನಂತಿ ಮಾಡಿಕೊಟ್ಟಿದ್ದಾರೆ. ಪ್ರಕಾಶ್ ಹಿಂದಿ ಶಿಕ್ಷಕರು ಇವರ ಸನ್ಮಾನ ವರದಿಯನ್ನು ವಾಚಿಸಬೇಕು ವಿನಂತಿ ಮಾಡಿಕೊಟ್ಟಿದ್ದಾರೆ. ಉಳ್ಳಾಲ ಮೊಗವೀರ ಸಂಘ ರಿಜಿಸ್ಟರ್ಡ್ ಮತ್ತು ಅನುದಾನಿತ ಭಾರತ್ ಪ್ರೌಢಶಾಲೆ ಉಳ್ಳಾಲ ಇದರ ಸಹಯೋಗದಲ್ಲಿ ಮೈಸೂರು ವಿಭಾಗ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಹ್ಯಾಂಡ್ಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭದಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಶ್ರೀ ವಸಂತ್ ಜೋಗಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಅಳಿಯೂರು ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ.
ಸಾಧಕರೇ, ಕ್ರಿಯಾಶೀಲರಿಗೆ ಕೆಲಸವೇ ವಿಶ್ರಾಂತಿ ಎಂಬ ನಾಣ್ಣುಡಿಯಂತೆ ಕ್ರೀಡಾ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡುತ್ತಿರುವ ಒಬ್ಬ ಕ್ರಿಯಾಶೀಲ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಯಲ್ಲಿ ಸಂತೃಪ್ತಿ ಕಾಣುತ್ತಿರುವ ತಮ್ಮ ಸಾಧನೆ ಶಿಕ್ಷಕರಿಗೆಲ್ಲ ಒಂದು ಮಾದರಿಯಾಗಿದೆ. ತಾವೊಬ್ಬ ರಾಷ್ಟ್ರೀಯ ಕ್ರೀಡಾಪಟುವಾಗಿ ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಗಳಿಸುವುದರೊಂದಿಗೆ ವಿದ್ಯಾರ್ಥಿ ಜೀವನದಲ್ಲಿ BPEd, MPEd ಮತ್ತು NIS ತರಬೇತಿಯನ್ನು ಮುಗಿಸಿ ಸರಕಾರಿ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ತಮ್ಮ ಸೇವಾ ಅವಧಿಯಲ್ಲಿ ಸುಮಾರು 20ಕ್ಕೂ ಅಧಿಕ ಕ್ರೀಡಾಪಟುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತೆ ತರಬೇತಿ ನೀಡಿ ಪದಕಗಳನ್ನು ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಿರಿ. ಅದೆಷ್ಟೋ ವಿದ್ಯಾರ್ಥಿಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆಲ್ಲುವ ಮುಖೇನ ರೈಲ್ವೆ ಮುಂತಾದ ಕಡೆಗಳಲ್ಲಿ ವೃತ್ತಿ ಲಭಿಸಿರುವುದು ಕೂಡ ಅತ್ಯುನ್ನತ ಸಾಧನೆಯಾಗಿದೆ. ಮಾತ್ರವಲ್ಲದೆ ತಾವೊಬ್ಬ ಅಥ್ಲೆಟಿಕ್ಸ್ನಲ್ಲಿ ಅಂತಾರಾಷ್ಟ್ರೀಯ ತರಬೇತುದಾರರಾಗಿ ಕ್ರೀಡಾಪಟುಗಳನ್ನು ಇಟಲಿಯಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ತಂಡದ ತರಬೇತುದಾರರಾಗಿ ಭಾಗವಹಿಸುವುದರೊಂದಿಗೆ ಪದಕವನ್ನು ಗೆಲ್ಲಿಸಿಕೊಟ್ಟಿರುವುದು ಅಪ್ರತಿಮ ಸಾಧನೆಯಾಗಿದೆ. ಇಂತಹ ಬಹುಮುಖ ವ್ಯಕ್ತಿತ್ವದ ತಾವು ತಮ್ಮ ಕಾರ್ಯದಕ್ಷತೆ, ಕಠಿಣ ಪರಿಶ್ರಮ, ಶಿಸ್ತು, ಸಾಧನೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇವೆ. ನಮ್ಮಿಂದ ಇನ್ನಷ್ಟು ಮಗದಷ್ಟು ಕ್ರೀಡಾಪಟುಗಳು ವಿಶ್ವ ಮಟ್ಟದಲ್ಲಿ ಮೂಡಿಬರಲಿ ಎಂದು ಹೃದಯಪೂರ್ವಕವಾಗಿ ಹಾರೈಸುತ್ತಿದ್ದೇವೆ. ಅಭಿನಂದನೆಗಳೊಂದಿಗೆ ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವೃಂದ, ಸಿಬ್ಬಂದಿ ವರ್ಗ, ಅನುದಾನಿತ ಭಾರತ್ ಪ್ರೌಢಶಾಲೆ ಉಳ್ಳಾಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಉಳ್ಳಾಲ ಮಗವೀರ ಸಂಘ ರಿಜಿಸ್ಟರ್. ಒಳ್ಳೆಯದು. ಅವರನ್ನು ಗುರುತಿಸಿರುವಂತಹ ಗಣೇಶ್ ಕುಲಾರ್ ಅವರು ಸ್ವತಃ ಒಬ್ಬ ಕ್ರೀಡಾಪಟುವಾಗಿದ್ದುಕೊಂಡು ನಮ್ಮೆಲ್ಲರೂ ಕೂಡ ಒಬ್ಬ ಆದರ್ಶ ಒಬ್ಬ ವ್ಯಕ್ತಿತ್ವ ಹೊಂದಿರುವಂತಹ ಗಣೇಶ್ ಕುಲಾರ್ ಅವರನ್ನು ಬಹಳ ಪ್ರೀತಿಪೂರ್ವಕವಾಗಿ ನಾವು ವೇದಿಕೆಗೆ ಸ್ವಾಗತಿಸಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕು. ಇವರ ಸನ್ಮಾನ ವರದಿಯನ್ನ ಶಶಿಕಾಂತಿ ಮೇಡಮ್ ಅವರು ಓದಬೇಕು ವಿನಂತಿ ಮಾಡಿಕೊಟ್ಟಿದ್ದಾರೆ. ಆತ್ಮೀಯರೇ, ಹಣತೆಗೆ ಹಣತೆ ಹಚ್ಚಿ 3 ಹಣತೆಗಳನ್ನು ಬೆಳಗಿಸುವ ಹಾಗೆ ಅಧ್ಯಯನಶೀಲತೆಯೊಂದಿಗೆ ಶಿಕ್ಷಕ ವೃತ್ತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಒಲವ ತೈಲದಿಂದ ಜ್ಞಾನ ದೀವಿಗೆಯ ಬೆಳಗಿ ಸಾವಿರಾರು ಹೃದಯಗಳಲ್ಲಿ ಕ್ರೀಡೆ ಎಂಬ ಕನಸಿನ ಬೀಜವ ಬಿತ್ತಿ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ವಿದ್ಯಾರ್ಥಿಗಳನ್ನು ಸಾಧಕರನ್ನಾಗಿ ರೂಪಿಸಿದ ಕೀರ್ತಿಗೆ ಪಾತ್ರರಾಗಿರುವುದು ಮಹತ್ತರ ಸಾಧನೆ. ಅಥ್ಲೆಟಿಕ್ಸ್ನಲ್ಲಿ ತಾವು ರಾಷ್ಟ್ರ ಮಟ್ಟದ ದಾಖಲೆಯನ್ನು ಬರೆದು ವಿದ್ಯಾರ್ಥಿಗಳನ್ನು ಕೂಡ ಅಥ್ಲೆಟಿಕ್ಸ್ ಥ್ರೋಬಾಲ್ನಲ್ಲಿ ರಾಜ್ಯ ಮಟ್ಟದಲ್ಲಿ ಅನೇಕ ಬಾರಿ ಪ್ರಥಮ ಸ್ಥಾನದೊಂದಿಗೆ ರಾಷ್ಟ್ರ ಮಟ್ಟದಲ್ಲಿಯೂ ಪ್ರಶಸ್ತಿಯನ್ನು ಗಳಿಸುವಲ್ಲಿ ಉತ್ತಮ ತರಬೇತಿಯನ್ನು ನೀಡಿ ಒಬ್ಬ ಶ್ರೇಷ್ಠ ತರಬೇತುಗಾರ ಎಂಬ ಹೆಸರನ್ನು ಗಳಿಸಿರುವುದು ಹೆಮ್ಮೆಯ ವಿಚಾರವಾಗಿದೆ. ತಮ್ಮ ಹೆಸರಿನ ಮೂಲಕ ಬಬ್ಬುಕಟ್ಟೆ ಎನ್ನುವ ಸ್ಥಳದ ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವ ಹಾಗೆ ಮಾಡಿದ ಸಾಧನೆಗೆ ಹಾಗೂ ಹಲವಾರು ಪಂದ್ಯಾಟಗಳನ್ನು, ಕ್ರೀಡಾಕೂಟಗಳನ್ನು ಬಹಳ ಶಿಸ್ತುಬದ್ಧವಾಗಿ ಸಂಘಟಿಸಿದ ಕೀರ್ತಿಗೆ ತಮ್ಮನ್ನು ಇವತ್ತು ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇನೆ. ತಮ್ಮ ಮುಂದಿನ ಕ್ರೀಡಾ ಜೀವನ ಇನ್ನೂ ಉಜ್ವಲವಾಗಲಿ. ಅಭಿನಂದನೆಗಳು. ಅಭಿನಂದನೆಗಳು ಗಣೇಶ್ ಕುಲಾಲ್ ಸರ್ ತಮಗೆ. ಮತ್ತೊಬ್ಬರು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವಂತಹ ಶ್ರೀಮತಿ ವೇದಾವತಿ ಮೇಡಮ್ ಅವರು ತಾವು ವೇದಿಕೆಗೆ ಬರಬೇಕು. ತಮ್ಮನ್ನ ಬಹಳ ಗೌರವಪೂರ್ವಕವಾಗಿ ನಾವು ವೇದಿಕೆಗೆ ಆಹ್ವಾನಿಸಿದ್ದೇವೆ. ಭಾರತ್ ಪ್ರೌಢಶಾಲೆ ಉಳ್ಳಾಲ ದಿನಾಂಕ 6/11/2019 ನಡೆಯುವ ಮೈಸೂರು ವಿಭಾಗ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳ ಹ್ಯಾಂಡ್ಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭದಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಶ್ರೀಮತಿ ವೇದಾವತಿ ಮುಖ್ಯ ಶಿಕ್ಷಕರು ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಗೌರವಾನ್ವಿತರೇ, ಶಿಕ್ಷಕರೆಂದರೆ ಸಮಾಜದ ಮಾರ್ಗದರ್ಶಕರು, ಆದರ್ಶ ಪಥದಲ್ಲಿ ಮುನ್ನಡೆಯುವ ಚಿಂತಕರು, ಜನಜೀವನಕ್ಕೆ ಬೆಳಕು ಬೀರುವ ವಿಶಿಷ್ಟ ವಿಚಾರವಂತರು ಎಂಬ ಚಿಂತನೆಯಲ್ಲಿ ಹಾದಿಯಲ್ಲಿ ಶಿಕ್ಷಕ ವೃತ್ತಿಯನ್ನು ತನ್ನ ಬದುಕಿನ ವೃತ್ತಿಯನ್ನಾಗಿಸಿ ಕಾರ್ಯವೆಸಗುತ್ತಿರುವ ತಾವು ತನ್ನ ಕಾರ್ಯದಕ್ಷತೆ, ಪ್ರಾಮಾಣಿಕತೆ ಮತ್ತು ನೇರ ನಡೆನುಡಿಯ ವ್ಯಕ್ತಿತ್ವದಿಂದಾಗಿ ಉಳ್ಳಾಲ ಪರಿಸರದ ಸಮಾಜದ ಎಲ್ಲ ಜನರ ಪ್ರೀತಿ ಗೌರವಗಳಿಗೆ ಪಾತ್ರರಾದವರು. ಅಧ್ಯಾಪಕಿಯಾಗಿ ಮುಖ್ಯೋಪಾಧ್ಯಾಯರಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಉಚಿತ ಶಿಕ್ಷಣ, ವಾರ್ಷಿಕೋತ್ಸವ, ಶಾಲಾ ವಾಹನ, ಶಾಲೆಗೆ ಮೂಲಭೂತ ಸೌಲಭ್ಯಗಳು, ವಿನೂತನ ಕಟ್ಟಡ ಮುಂತಾದವುಗಳನ್ನು ಹಲವಾರು ಸಂಘ ಸಂಸ್ಥೆಗಳಿಂದ ಪಡೆಯುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವ ಮುಖೇನ ಯಶಸ್ವಿಯಾಗಿದ್ದೀರಿ. ನಿಮ್ಮ ಸೇವಾಪರತೆ, ಸಂಘಟನೆ, ಕ್ರಿಯಾಶೀಲತೆ, ಕಠಿಣ ಪರಿಶ್ರಮಕ್ಕೆ ಪ್ರತಿಫಲವಾಗಿ ಶಿಕ್ಷಕರ ದಿನಾಚರಣೆಯಂದು ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಕೂಡ ಇಲಾಖೆ ನೀಡಿ ಗೌರವಿಸಿದೆ. ಇದೇ ನವೆಂಬರ್ ತಿಂಗಳಲ್ಲಿ ನಿವೃತ್ತರಾಗುತ್ತಿರುವ ತಾವು ತಮ್ಮ ಮುಂದಿನ ಜೀವನ ಉಜ್ವಲವಾಗಲು
ಬಾಳು ಬಂಗಾರವಾಗಲಿ. ಪ್ರವೃತ್ತಿಯಲ್ಲೂ ತಮ್ಮ ಮಾರ್ಗದರ್ಶನ ನಮಗೆಲ್ಲ ಆದರ್ಶಪ್ರಾಯವಾಗಲಿ. ಅಭಿನಂದನೆಗಳು. ಅಧ್ಯಕ್ಷರು, ಪದಾಧಿಕಾರಿಗಳು, ಉಳ್ಳಾಲ ಮೊಗವೀರ ಸಂಘ ರಿಜಿಸ್ಟರ್ಡ್, ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವೃಂದ, ಸಿಬ್ಬಂದಿ ವರ್ಗ, ಅನುದಾನಿತ ಭಾರತ್ ಪ್ರೌಢಶಾಲೆ ಉಳ್ಳಾಲ. ಅಭಿನಂದನೆಗಳು. ಗೌರವವನ್ನು ಸ್ವೀಕರಿಸುವ ಸಂಘದ ರಿಜಿಸ್ಟರ್ಡ್ ಅನುದಾನಿತ ಭಾರತ ಪ್ರೌಢಶಾಲೆ ಉಳ್ಳಾಳ ದಿನಾಂಕ 6/11/2019 ನಡೆದಂತಹ ಮೈಸೂರು ವಿಭಾಗದ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮಕ್ಕಳ ಹ್ಯಾಂಡ್ಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭದಲ್ಲಿ ಗಣ್ಯ ಅತಿಥಿಗಳಾದಂತಹ ಶ್ರೀ ವಿಜಯ್ ಅವರು ಹಾಗೂ ಇವರು ಮೂಲತಃ ಪ್ರಗತಿಪರ ಕೃಷಿಕರು ಹೌದು. ಇವರಿಗೆ ಇವತ್ತು ಸನ್ಮಾನದ ದಿನ ನಿಜಕ್ಕೂ ಕೂಡ ನಮಗೆ ಹರ್ಷವನ್ನುಂಟು ಮಾಡಿದೆ. ಆತ್ಮೀಯರೇ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲು ಎಂಬುದು ಕೃಷಿಕರ ಒಂದು ಶ್ರೇಷ್ಠತೆಯನ್ನು ಸಾರುತ್ತದೆ. ತಾವೊಬ್ಬ ಕೃಷಿಕರಾಗಿ ಕಳೆದ ಹಲವಾರು ವರ್ಷಗಳಿಂದ ಅನೇಕ ವಿದ್ಯಾಸಂಸ್ಥೆಗಳಲ್ಲಿಯೂ ಮಾತ್ರವಲ್ಲದೆ ಅಕ್ಕಪಕ್ಕದ ಮನೆಗಳಲ್ಲಿಯೂ ಕೂಡ ಕೃಷಿಯ ಬಗ್ಗೆ ಮಾರ್ಗದರ್ಶನ ನೀಡಿ ಯುವ ಜನತೆಯನ್ನು ಕೃಷಿಯ ಕಡೆಗೆ ಒಲವು ತೋರಿಸುವಲ್ಲಿ ಸ್ಫೂರ್ತಿಯನ್ನು ನೀಡಿದಂತಹ ಮಹಾನ್ ಮೇಧಾವಿ ಅಂತ ಹೇಳಿ ನಾವು ಅವರನ್ನು ಕರಿಬೋದು. ಹೀಗೆ ಅತ್ಯುತ್ತಮವಾದಂತಹ ಗುಣಗಳನ್ನು ಹೊಂದಿದಂತಹ ಧೀಮಂತ ವ್ಯಕ್ತಿ ಹಾಗೂ ಇವರು ಪ್ರಮುಖವಾಗಿ ವಿದ್ಯಾಸಂಸ್ಥೆಗಳಲ್ಲಿ ತಾರಸಿ ಕೃಷಿ ಎಂಬ ಹೊಸ ವಿಜ್ಞಾನವನ್ನು ಸಂಪೂರ್ಣವಾಗಿ ವ್ಯವಸಾಯ ರೂಪದಲ್ಲಿ ಅದನ್ನು ಅಳವಡಿಸಿಕೊಂಡು ಪದ್ಧತಿಯನ್ನು ಅಭಿವೃದ್ಧಿಗೊಳಿಸಿದಂತಹ ಮಹಾನ್ ವ್ಯಕ್ತಿಗಳು, ಸೃಜನಶೀಲತೆಯನ್ನು ಹೊಂದಿದವರು, ಮೆರೆದವರು. ಮಂಗಳೂರು ಕೀರ್ತಿಯನ್ನು ಸಹ ಇವರು ತರುವಲ್ಲಿ ಯಶಸ್ವಿಯನ್ನು ಪಡೆದಿದ್ದಾರೆ. ತಾವು ಕೂಡ ಒಬ್ಬರು ಗಣ್ಯರು ಎಂಬುದನ್ನು ನಾವು ಹೇಳಿಕೊಳ್ಳೋದಕ್ಕೆ ಇಲ್ಲಿ ಹೆಮ್ಮೆ ಆಗುತ್ತೆ. ಜೊತೆಗೆ ಶಿಷ್ಟಾಚಾರಕ್ಕೆ ಪೂರಕವಾಗಿ ಸರ್ಕಾರದ ಕೃಷಿ ಯೋಜನೆಯ ಥರ ಪುನಃ ಇವು ಎಲ್ಲ ಅವಶ್ಯಕತೆಗಳನ್ನು ಬಗೆ ಬಗೆಯ ತರಕಾರಿಗಳನ್ನು ಶಾಲೆಯಲ್ಲಿಯೂ ಕೂಡ ಇವರು ಬೆಳೆಸಬಹುದು ಎಂಬುದನ್ನು ತೋರಿಸಿಕೊಟ್ಟಂತಹ ಒಬ್ಬರು ಕೃಷಿಕರಂತ ಹೇಳ್ಬೋದು. ತಮ್ಮ ಅಮೂಲ್ಯ ಸೇವೆ ಸಮಾಜಕ್ಕೆ ಒಂದು ಮಾದರಿ, ಪ್ರಗತಿಪರ ಆಕ್ಷೇಪ ಇದೆಯಲ್ಲದೆ ತಾವು ಮಾಡುವಂಥ ಈ ಸೇವಾ ಕಾರ್ಯಕ್ರಮವನ್ನು ಮೆಚ್ಚಿ ಇಂದು ನಾವು ಅವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇರುವುದು ನಿಜಕ್ಕೂ ಕೂಡ ಸನ್ಮಾನಿಸುವುದು ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ. ಅಧ್ಯಕ್ಷರು, ಪದಾಧಿಕಾರಿಗಳು, ಉಳ್ಳಾಳ ಮೊಗವೀರ ಸಂಘ, ಮುಖ್ಯೋಪಾಧ್ಯಾಯರು, ಅಧ್ಯಾಪಕರಿಂದ, ಸಿಬ್ಬಂದಿ ವರ್ಗ, ಭಾರತ್ ಪ್ರೌಢಶಾಲೆ ಉಳ್ಳಾಳ ವಂದನೆಗಳು. ಹೇಗೆ ಹೊಂದಿರ್ತಾರೆ ಶ್ರೀಯುತ ಪ್ರಮೋದ್ ಕುಮಾರ್ ಅವರನ್ನ ವೇದಿಕೆಗೆ ಬಹಳ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ ಸರ್. ಕಳೆದ 5 ವರ್ಷಗಳಿಂದ ವೇಟ್ ಕ್ರೀಡೆಯಲ್ಲಿ ರಾಷ್ಟ್ರೀಯ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿರುವಂತಹ ಪ್ರಮೋದ್ ಕುಮಾರ್ ಶೆಟ್ಟಿ ಅವರು ಇತ್ತೀಚೆಗೆ ಬಿಹಾರದ ಬೋಧಗಯದಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡು ಅಂತಾರಾಷ್ಟ್ರೀಯ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವ ಅರ್ಹತೆಯನ್ನು ಪಡೆದುಕೊಂಡಿದ್ದೀರಿ. ಇನ್ನು ಮುಂದೆ ಒಲಿಂಪಿಕ್ಸ್, ಕಾಮನ್ವೆಲ್ತ್, ಏಷ್ಯನ್ ಚಾಂಪಿಯನ್ಶಿಪ್ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ವೇಟ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ತಾಂತ್ರಿಕ ಅಧಿಕಾರಿ ಕಾರ್ಯನಿರ್ವಹಿಸುವ ಅರ್ಹತೆ ಪಡೆದುಕೊಂಡಿರುವಂತಹ ತಮ್ಮನ್ನು ನಾವು ಈ ಒಂದು ಎಲ್ಲ ಮೈಸೂರು ವಿಭಾಗದ ಈ ಒಂದು ಸಮ್ಮುಖದಲ್ಲಿ ನಾವು ಗೌರವಿಸಿದ್ದೇವೆ ಸರ್. ತಮ್ಮನ್ನು ಅಭಿನಂದಿಸಿದ್ದೇವೆ. ಹಾಗೆ ರಾಷ್ಟ್ರೀಯ ಮಟ್ಟದ ವೇಟ್ ಲಿಫ್ಟಿಂಗ್ ಹಾಗೂ ಕ್ರೀಡಾಪಟು ಆಗಿದ್ದುಕೊಂಡು ಅನೇಕ ಮಂದಿಯನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಕೀರ್ತಿಯನ್ನು ಹೊಂದಿರುವವರು. ಈಗಾಗಲೇ ಪಾಟ್ಯಾಣದಲ್ಲಿ ನಡೆದಂಥ ನೇತಾಜಿ ಸುಭಾಷ್ ಚಂದ್ರ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆಯಲ್ಲಿ ಕ್ರೀಡಾ ತರಬೇತಿ ಕುರಿತು ಸ್ನಾತಕೋತ್ತರ ಪದವಿಯನ್ನು ಚಿನ್ನದ ಪದಕದಲ್ಲಿ ಪಡೆದಿರುವಂತಹ ಶ್ರೀಯುತ ಪ್ರಮೋದ್ ಕುಮಾರ್ ರೈ ಅವರನ್ನ ಈಗಾಗಲೇ ಆಳ್ವಾಸ್ ಪೂಜಾ ಸಂಸ್ಥೆಯಲ್ಲಿ ಕರ್ನಾಟಕ ವೇಟ್ ಲಿಫ್ಟಿಂಗ್ ಸಂಸ್ಥೆ ಹಾಗೂ ಮಂಗಳೂರು ವಿಶ್ವವಿದ್ಯಾಲಯದ ತರಬೇತರಾಗದ ಕೆಲಸವನ್ನು ನಿರ್ವಹಿಸಿದ್ದೀರಿ. ತಮ್ಮನ್ನ ಗೌರವಿಸುತ್ತಿದ್ದೇವೆ ಸರ್. ತಮಗೆ ಅಭಿನಂದನೆಗಳು. ನಾವು ವೇದಿಕೆಗೆ ಓಡಿಸ್ತೇವೆ ಸರ್. ವೇದಿಕೆ ಆಚರಣೆ ಜೋರಾದ ಚಪ್ಪಾಳೆ ನೋಡಿ. ಈ ಸಂಸ್ಥೆಯಲ್ಲ ಮೈಸೂರು ವಿಭಾಗ ಮಟ್ಟದ ಪಂದ್ಯಾಟವನ್ನು ನಡೆಸಲಿಕ್ಕೆ ಬಹಳ ಶ್ರಮಪಟ್ಟವರು ಎಲ್ಲರನ್ನ ಒಂದು ಹೊಂದಾಣಿಕೆ ಮಾಡಿಕೊಂಡು ಈ ಸುಂದರವಾದ ಕಾರ್ಯಕ್ರಮ ಮೂಡುವುದಕ್ಕೆ ಕಾರಣಕರ್ತರಾಗಿರುವರು ಶ್ರೀ ಪ್ರೀತಮ್ ಕುಮಾರ್ ಸರ್. BPEd ಹಾಗೆ MPEd ಪದವಿಯನ್ನು ಪಡೆದುಕೊಂಡು ಸ್ವತಃ ರಾಜ್ಯ ಮಟ್ಟದ ಲಾಂಗ್ ಜಂಪ್ ಹಾಗೆ ಟ್ರಿಪಲ್ ಜಂಪ್ ಹೀಗೆ ಹ್ಯಾಂಡ್ಬಾಲ್ ಈ ಪಂದ್ಯಾಟದಲ್ಲಿ ಭಾಗವಹಿಸಿಕೊಂಡು ಅದರಲ್ಲಿ ಪ್ರಶಸ್ತಿಯನ್ನು ಪಡೆದವರು. ಅನೇಕ ಮಂದಿಯನ್ನ ರಾಷ್ಟ್ರ ಮಟ್ಟಕ್ಕೆ ಕೂಡ ಕರೆದೊಯ್ದಿರುವಂತಹ ಕೀರ್ತಿಯನ್ನು ಹೊಂದಿರುವಂತಹ ಪ್ರೀತಮ್ ಕುಮಾರ್ ಸರ್ ಅವರನ್ನ ಎಲ್ಲ ಅತಿಥಿಗಳ ಸಭೆಯಲ್ಲಿ ಗೌರವಿಸಿದೆ ಸರ್. ತಮಗೆ ಅಭಿನಂದನೆಗಳು, ಅಭಿನಂದನೆಗಳು, ಅಭಿನಂದನೆಗಳು. ಎಲ್ಲ ಜೋರಾದ ಚಪ್ಪಾಳೆ. ಅವೆಲ್ಲ ಗೌರವಾನ್ವಿತ ಸನ್ಮಾನ ಪಡೆದಂತಹ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಹಾಗೂ ಅವರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತಹ ಎಲ್ಲ ಹಿರಿಯ ವ್ಯಕ್ತಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮ್ಮೊಟ್ಟಿಗಿದ್ದಾರೆ ವಿದ್ಯಾರತ್ನ ವಿದ್ಯಾಸಂಸ್ಥೆ ದೇರಳಕಟ್ಟೆ ಇಲ್ಲಿಯ ಆಡಳಿತ ನಿರ್ದೇಶಕರಾಗಿರುವಂತಹ
ಶ್ರೀ ಎಚ್ ಕೆ ಖಾದರ್, ಅಧ್ಯಕ್ಷರು ಫಿಶ್ ಮಿಲ್ ಆ್ಯಂಡ್ ಆಯಿಲ್ ಮ್ಯಾನುಫ್ಯಾಕ್ಚರ್ ಮಂಗಳೂರು, ನಮ್ಮೊಟ್ಟಿಗೆ ಮುಖ್ಯ ಅತಿಥಿಗಳಾಗಿದ್ದಾರೆ. ಸರ್ ಇರುವ ಕ್ರೀಡಾಪಟುಗಳೇ, ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಕ್ರೀಡಾಭಿಮಾನಿಗಳೇ, ಗುರು ಹಿರಿಯರೇ, ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ, ಈ ಭಾರತ ಪ್ರೌಢಶಾಲೆ ಯಾವಾಗ ನೋಡಿದರೂ ಕೂಡ ಬಹಳ ಸಂತೋಷ ಏನಂತ ಹೇಳಿದರೆ, ಎಲ್ಲಿ ಕ್ರೀಡೆ ಇದ್ದರೂ ಇಲ್ಲದಿದ್ದರೂ ಕೂಡ ಭಾರತ ಪ್ರೌಢಶಾಲಾ ಕ್ರೀಡಾಂಗಣದಲ್ಲಿ ಯಾವಾಗ ನೋಡಿದರೂ ವರ್ಷದಲ್ಲಿ 2-3 ಕ್ರೀಡೋತ್ಸವ ಇದ್ದೇ ಇರ್ತದೆ. ಅದು ಬಹಳ ಸಂತೋಷವಾಗ್ತದೆ. ಇಲ್ಲಿ ಯಾವ ಟೈಮಲ್ಲಿ ಬೇಕಾದ್ರೆ ನೋಡಿ, ಯಾವ ಶಾಲೆಯಲ್ಲಿ ಬೇಕಾದ್ರೆ ನೋಡಿ, ಏನಿದ್ದರೂ ಕಡೆಗೆ ಬಂದು ಮುಟ್ಟೋದು ಭಾರತ ಪ್ರೌಢಶಾಲೆಗೆ. ಯಾಕಂತ ಹೇಳಿದರೆ ಇಲ್ಲಿ ವಿಶಾಲವಾದ ಒಂದು ಮೈದಾನ ಇದೆ, ಬಹಳ ಅನುಕೂಲ. ಎಲ್ಲ ಯಾವುದೇ ಕ್ರೀಡೆಗೆ ಆಡಲಿಕ್ಕೋಸ್ಕರ ಇಲ್ಲಿ ಬಹಳ ಸುಸಜ್ಜಿತವಾದ ಎಲ್ಲ ವ್ಯವಸ್ಥೆಗಳು ಇರುವುದರಿಂದ ಎಲ್ಲ ಶಿಕ್ಷಣಾಧಿಕಾರಿಗಳು ಕೂಡ ಈ ಶಾಲೆಗೆಂದೇ ವರ್ಗಾಯಿಸ್ತಾರಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಹೇಳ್ತಾ ಇದ್ದಾರೆ. ಆದರೆ ನಮಗೂ ಕೂಡ ಬಹಳ ಸಂತೋಷ. ನಮ್ಮ ಈ ಏರಿಯಾದಲ್ಲಿ ಈ ಶಾಲೆಯಲ್ಲಿ ಯಾವಾಗ ನಡೆದ ಹಬ್ಬದ ವಾತಾವರಣ ಇರೋದು ತುಂಬ ಸಂತೋಷ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅವಕಾಶ ಮಾಡಿಕೊಟ್ಟಂಥ ಭಾರತ ಪ್ರೌಢಶಾಲೆ ಎಲ್ಲ ಅದರ ಪದಾಧಿಕಾರಿಗಳಿಗೂ, ಪ್ರತ್ಯೇಕವಾಗಿ ನನ್ನ ಮಿತ್ರರಾದಂಥ ಈ ಮೊಗವೀರ ಸಂಘದ ಅಧ್ಯಕ್ಷರಾದ ಭರತ್ ಕುಮಾರ್ ಅವರನ್ನು ವಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿ ಮತ್ತೆ ಎಲ್ಲರಿಗೂ ವಂದನೆ ಸಲ್ಲಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಶುಭ ಸಂಜೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಪ್ರತಿಯೊಬ್ಬರ ಹೆಸರು ಹೇಳಿದರೆ ಪಂದ್ಯಾಟ ಆಗಲಿಕ್ಕಿಲ್ಲ, ಸೂರ್ಯ ಉದಯ ಆಗುವ ಸಂದರ್ಭ ಬರ್ಬೋದು. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಎದುರಲ್ಲಿರುವ ನನ್ನ ಆತ್ಮೀಯರೇ, ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ನಮಗೆ ಸಹಕಾರ ನೀಡಿದ ಎಲ್ಲ ಸಾರ್ವಜನಿಕ ಬಂಧುಗಳೇ, ಇಂದಿನ ಕಾರ್ಯಕ್ರಮ ಪ್ರಾರಂಭ ಆಗುವಾಗ 1-2 ನಿಮಿಷದಲ್ಲೇ ಮುಗಿಸ್ತೇನೆ. ಇದು ಕೊನೆಯ ಭಾಷಣ. ದಯವಿಟ್ಟು ಇಷ್ಟು ಜನರ ಭಾಷಣವನ್ನು ಸಮಾಧಾನದಿಂದ ಕೇಳಿದರೆ ನನ್ನ 2 ನಿಮಿಷ ಅವಕಾಶ ಕೊಟ್ಟು ಇದನ್ನು ಮುಗಿಸಿಬಿಡ್ತೇನೆ. ಸಮಾಧಾನ. ವಿದ್ಯಾರ್ಥಿಗಳು ದಯವಿಟ್ಟು 2 ನಿಮಿಷ. ಇಂದಿನ ಸಮಾರಂಭದ ಉದ್ಘಾಟನೆಯ ಆಗುವ ಮೊದಲು ನಾಡಗೀತೆ ಆಗುವಾಗ ನನಗೆ ಮೈ ಜುಮ್ ಎನ್ನುತ್ತಾ ನನ್ನ ಹಿರಿಯರ ನೆನಪಾಯಿತು. ಇದು ನಾನು ನನ್ನ ಒಳಗಿನ ಭಾವನೆಯಿಂದ ಹೇಳ್ತಾ ಇದ್ದೇನೆ. ಒಬ್ಬರು ನಮ್ಮ ಎಚ್ ಕೆ ಖಾದರ್ ಹೇಳಿದ್ರು, ವಿಶಾಲವಾದ ಮೈದಾನ, ಭಾರತ ಪ್ರೌಢಶಾಲೆ. ಯಾಕೆ ಹಿರಿಯರ ನೆನಪಾಯ್ತು ಅಂದರೆ 1947 ನಮಗೆ ಸ್ವಾತಂತ್ರ್ಯ ಸಿಗಲಿಲ್ಲ. ಅದಕ್ಕಿಂತ 2 ತಿಂಗಳು ಮೊದಲೇ ಈ ಮೊಗವೀರ ಸಮಾಜ ಅಂದರೆ ಆ ಸಂದರ್ಭದಲ್ಲಿ ತುಂಬ ಕಷ್ಟದಿಂದ ಜೀವನ ಸಾಗಿಸುವಂತ ಸಂದರ್ಭದಲ್ಲಿ ಕೂಡ ಉಳ್ಳಾಲದಲ್ಲಿ ಒಂದು ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅಂತ ದೊಡ್ಡ ಒಂದು ಉದಾತ್ತ ಯೋಚನೆಯಿಂದ 1947ರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೊಗವೀರ ಶಾಲೆಯನ್ನು ಪ್ರಾರಂಭ ಮಾಡಿದರು. ಹೇಗೆ ಪ್ರಾರಂಭ ಮಾಡಿದ್ರು ಅಂದರೆ, ದೋಣಿಯಲ್ಲಿ ಹೋಗುವಾಗ ಒಂದು ಅಂಶವನ್ನ ಶಿಕ್ಷಣಕ್ಕೆಂತ ಕಡ್ಡಾಯವಾಗಿ ಮೀಸಲಿಟ್ಟು ಆ ಮುಖಾಂತರ ದೇವಸ್ಥಾನದ ಚಾವಡಿಯಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದರು. ಅವರನ್ನ ಈ ಸಂದರ್ಭದಲ್ಲಿ ನೆನಪಿಸಬೇಕಾಗ್ತದೆ. ಕಾಲಕ್ರಮೇಣ ನಮ್ಮ ಹೈಸ್ಕೂಲ್ ಆಯಿತು. ಈ ಹೈಸ್ಕೂಲ್ ಆಗುವಾಗ ನಾನೀಗ ಅಧ್ಯಕ್ಷನಾದ ಮೇಲೆ ಉಳ್ಳಾಲದ ಮೊಗವೀರ ಸಂಘದ ಕೆಲವು ಡಾಕ್ಯುಮೆಂಟ್ ಅನ್ನು ನೋಡುವಾಗ ನನಗೆ ಅದನ್ನು ಹೇಳಲೇಬೇಕಾಗ್ತದೆ. ಈ ಸಂದರ್ಭದಲ್ಲಿ ಹಲವು ರಾಜ್ಯದ ಹಲವಾರು ಕಡೆಯಿಂದ ಬಂದಿರುವಂತಹ ಈ ಜನ ಇರುವಾಗ ನಮ್ಮ ಹಿರಿಯರು ಏನು ಮಾಡಿದರು ಅಂತ ಹೇಳಬೇಕಾಗ್ತದೆ. ನಾನು ಯಾವಾಗಲೂ ಹೇಳ್ತೇನೆ, ನನಗೆ ರೋಲ್ ಮಾಡೆಲ್ ಅಂದ್ರೆ ದೊಡ್ಡ ದೊಡ್ಡ ರಾಷ್ಟ್ರಗಳ ವ್ಯಕ್ತಿಗಳನ್ನು ಹೇಳುವ ಅಗತ್ಯವೇ ಇರುವುದಿಲ್ಲ. ಯಾಕೆಂದ್ರೆ ನನ್ನ ರೋಲ್ ಮಾಡೆಲ್ ನನ್ನ ಹಿರಿಯರು. ಯಾಕಂದ್ರೆ ಈ ಉಳ್ಳಾಲದಂತ ಈ ಕುಗ್ರಾಮದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಶಾಲೆಯನ್ನ ಪ್ರಾರಂಭ ಮಾಡುವಂತ ಆ ಮನೋಭಾವ ಬಂದದ್ದು ಯಾವಾಗಲೂ ಹೇಳ್ತಿದ್ದೇನೆ. ನಾವಿನ್ನು ಏನು ಕೂಡ ಮಾಡಬಹುದು. ಅದು ಆ ಸಂದರ್ಭದ ಆಲೋಚನೆಗಾಗಿ ಅವರನ್ನು ಮತ್ತೊಮ್ಮೆ ನೆನಪಿಸುತ್ತಾ ಈ ಶಾಲೆಯ ಭಾರತ ಪ್ರೌಢಶಾಲೆಯ ಒಂದು ಸಣ್ಣ ವಿಚಾರ ಹೇಳ್ತೇನೆ. ಭಾರತ ಪ್ರೌಢಶಾಲೆಯ ಈ ಜಾಗವನ್ನು ಹತ್ತಿರದಲ್ಲಿರುವ ಆಲ್ಬರ್ಟ್ ಫ್ಯಾಮಿಲಿಯವರು, ನಾನು ಯಾವಾಗಲೂ ಇದನ್ನು ಹೇಳ್ತಾ ಇದ್ದೇನೆ, ಮೊನ್ನೆ ಈ ಡಾಕ್ಯುಮೆಂಟ್ ನೋಡುವಾಗ ಇದು ಗೊತ್ತಾಯಿತು. ಆಲ್ಬರ್ಟ್ ಫ್ಯಾಮಿಲಿಯವರು ನಮಗೆ ಮಾರಾಟಕ್ಕೆ ಬಂದರು. ಆವಾಗ 1961ರಲ್ಲಿ ಈ ಜಾಗದ ವ್ಯಾಲ್ಯೂ 42,000 ರೂಪಾಯಿ ಸರ್. ಈ ಶಿಕ್ಷಣದ ಅಧಿಕಾರಿಗಳಿದ್ದಾರೆ, ಅವರೆದುರಲ್ಲಿ ನಾವು ಇದನ್ನು ಹೇಳಲೇಬೇಕಾಗ್ತದೆ. 42,000 ರೂಪಾಯಿ 1961ರಲ್ಲಿ ಅಗ್ರಿಮೆಂಟ್ ಆಯಿತು, ಸೇಲ್ ಡೀಡ್. ಆವಾಗ 10,000 ರೂಪಾಯಿ ಫಸ್ಟ್ಗೆ ಕೊಡ್ಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ.
ಆ ಸಂದರ್ಭದಲ್ಲಿ ನಮ್ಮ ಹಿರಿಯರಾದಂಥ ಅವರನ್ನು ಯಾವಾಗಲೂ ನೆನಪಿಸ ದಿವಂಗತ ಮೋತಿ ಪುತ್ರನವರು ಯಾರತ್ರೂ ಒಂದು ಬೇಡಿ 10,000 ರೂಪಾಯಿಯನ್ನು ತಂದು ಪ್ರಪ್ರಥಮವಾಗಿ ಕೊಟ್ಟರು. ಗಣೇಶ್ ಬಿಡಿ ಅವರು ಆ ಸಂದರ್ಭದಲ್ಲಿ ಡೊನೇಷನ್ ಕೊಟ್ಟರು. ಅದನ್ನು ಆವಾಗ ಮೋತಿ ಪುತ್ರನಂದ್ರೆ ಒಂದು ನಮ್ಮ ದೇವತಾ ಮನುಷ್ಯ ನಮಗೆ. ನಾವು ಅವರನ್ನು ನೋಡಿದ ಕೂಡಲೇ ಯಾರು ಕೂಡ ಡೊನೇಷನ್ಗೆ ಹೋದರೆ ಕೂಡ ನಾನು ಅವರೊಟ್ಟಿಗೆ ಡೊನೇಷನ್ ಹೋಗ್ತಾ ಇದ್ದೆ. ಈ ಬಿಲ್ಡಿಂಗ್ ಆಗುವಾಗ ನಾನು ಹೋಗ್ತಾ ಇದ್ದೆ, ಬಾಬು ಬಂಗೇರ್ ಇದ್ರು, ಅವರೊಟ್ಟಿಗೆ ಹೋಗ್ತಾ ಇದ್ದೆ. ಅವರನ್ನು ಒಳಗೆ ಹೋಗುವಾಗ ಅವರ ಕಾಲು ಹಿಡಿದು ಒಳಗೆ ಕರೆಯುತ್ತಿದ್ದೆ. ಇವರು ಡೊನೇಷನ್ಗೆ ಬಂದಂತ ಹೇಳಿ ಮುಖ ಸಿಂಡರಿಸಿ ಕೊಡ್ತಿರುತ್ತಿಲ್ಲ. ಆ ಸಂದರ್ಭದಲ್ಲಿ 1961ರಲ್ಲಿ 10,000 ರೂಪಾಯಿಗೆ ಈ ಜಾಗವನ್ನ ಅಡ್ವಾನ್ಸ್ ಆಗಿ ನೀಡಲಾಯಿತು. ಆಮೇಲೆ 32,000 ರೂಪಾಯಿ ಕೊಡಬೇಕಾದ್ರೆ ಮಗುವಿನ ಸಂಘಕ್ಕೆ ಸರ್ ಇದನ್ನು ಹೇಳಬೇಕಾದ್ರೆ 3 ವರ್ಷದಾಗಿತ್ತು, 3 ವರ್ಷ. ಆಮೇಲೆ 1965ರಲ್ಲಿ ನಮ್ಮ ಈ ಜಾಗ ನಮ್ಮ ಹೆಸರಿಗೆ ರಿಜಿಸ್ಟರ್ ಆಯಿತು. 4 ಎಕರೆ 77 ಸೆನ್ಸ್. ಇದು ಯಾಕೆ ಹೇಳಿದೆ ಅಂದ್ರೆ, ಒಂದು ಸಂಸ್ಥೆಯನ್ನು ಬೆಳೆಸಬೇಕಾದ್ರೆ ಈಗ ಏನು ಅವರಿವರ ಹತ್ರ ಬೇಡಿ ಈ ಕ್ರೀಡಾಕೂಟ ಮಾಡ್ಬೋದು, ಆದರೆ ಆ ಸಂದರ್ಭದಲ್ಲಿ ಮಾಡಿದಂತವರ ನೆನಪನ್ನು ಮಾಡುತ್ತಾ ಇಂದಿನ ಈ ಸಮಾರಂಭದ ಕ್ರೀಡಾಕೂಟ ಎಲ್ಲಿ ನಡೆಯುತ್ತಿದೆ ಅಂದ್ರೆ ಈ ಮಕ್ಕಳಿಗೆ ಒಂದು ಹೇಳಬೇಕಾಗಿದೆ. 1984ರಲ್ಲಿ ನಮ್ಮ ದೇಶದ ಪ್ರಧಾನಿಯಾಗಿದ್ದಂಥ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ಮೈದಾನದಲ್ಲಿ ಹೆಲಿಕಾಪ್ಟರ್ ಬಂದು ಇಳಿದಂತ ಈ ಮೈದಾನದಲ್ಲಿ ಆಟ ಆಡಿದಂತ ನಮ್ಮದೇ ಸಮಾಜದ ಎಷ್ಟೋ ಮಕ್ಕಳು, ನಮ್ಮ ಸಮಾಜದವರೇ ಎಷ್ಟೋ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ತಂದಿದ್ದಾರೆ. ನಾನು ಹೆಚ್ಚು ಮಾತನಾಡಕ್ಕೆ ಹೋಗ್ತಾ ಇಲ್ಲ. ಈ ಹ್ಯಾಂಡ್ಬಾಲ್ ಪಂದ್ಯಾಟವನ್ನ ಮಾಡಬೇಕಾದ್ರೆ ಅನೇಕರು ದುಡಿದಿದ್ದಾರೆ. ನಮ್ಮ HM ಆಗಿರ್ಬೋದು, ಯಾರು ಹೇಳಿದ್ರು ಭರತ್ ಕುಮಾರ್ ಅವರು ಓಡಾಟ, ನಾನೇನು ಓಡಾಟ ಮಾಡಿಲ್ಲ, ಖಾಲಿ ಅವರಿಗೆ ಹೀಗೆ ಅಂತ ಹೇಳ್ತಾರೆ ಹೊರತು ಬೇರೆ ಏನು ಮಾಡಿಲ್ಲ. ನಮ್ಮ PT ಮಾಸ್ಟರ್ ಆಗಿರ್ಬೋದು, ರಾಜೇಶ್ ಆಗಿರ್ಬೋದು, ಯಶವಂತ್ ಆಗಿರ್ಬೋದು, ಇನ್ನೂ ಹಲವರು ಹೆಚ್ಚಿನವರು ಓಡಾಟ ಮಾಡಿ. ಒಂದು ಸಮಾಧಾನದ ವಿಚಾರ ಏನಂದ್ರೆ, ಮೊನ್ನೆ ನಾವು ಒಂದು ಡೇಟ್ ಇಟ್ಟಿದ್ದೆವು. ಆವಾಗ ನಮ್ಮ PT ಮಾಸ್ಟರ್ ಅದರ 2 ದಿವಸ ಮೊದಲು 3 ದಿವಸ ಮೊದಲು ನನಗೆ ಕಾಲ್ ಮಾಡಿ ಹೇಳಿದರು, ಸರ್ ನಮ್ಮ ಕ್ರೀಡಾಕೂಟ ಮುಂದುವರಿಯಿತು, ರೆಡ್ ಅಲರ್ಟ್ ಇದೆ. ಭಾರಿ ಸಂತೋಷ ಆಯ್ತು. ಅಂದ್ರೆ ಆ ಸಂದರ್ಭದಲ್ಲಿ ನಾವು ಕ್ರೀಡಾಕೂಟ ಮಾಡಿದ್ರೆ ಇಲ್ಲಿವರೆಗೆ ನೀರು ನಿಲ್ತಾ ಇತ್ತು, ಇಲ್ಲಿ ಕ್ರೀಡಾಕೂಟ ಆಗ್ತಿರಲಿಲ್ಲ. ಅದರಲ್ಲಿ ಕೂಡ ಆ ದೇವರು ನಮ್ಮ ಕೈ ಹಿಡಿದಿದ ಅಂತ ಹೇಳುತ್ತಾ ಈ ಕ್ರೀಡಾಕೂಟಗಳಿಂದ ದುಡಿದಂತ ಎಲ್ಲ ನಾನು ಹೆಸರು ಹೇಳಿದ್ರೆ ತುಂಬಾ ಜನ ಇರ್ತಾರೆ. ಇದರಲ್ಲಿ ನಮಗೆ ದೊಡ್ಡ ಸಹಾಯ ಮಾಡಿದ ನಮ್ಮ ಖಾದರ್ ಅವರು ಇರ್ಬೋದು, ನಮಗೆ ಸಹಾಯ ನೀಡಿದಂತ ಮೋಹನ್ ಆಳ್ವರವರು ಇರ್ಬೋದು, ಹಲವಾರು ಜನರು ನಮಗೆ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಸಂಸ್ಥೆಯ ಈ ಶಿಕ್ಷಣಾಧಿಕಾರಿಗಳಲ್ಲಿ ಒಂದು ವಿನಂತಿ ಏನಂದ್ರೆ, ನಾವು ಶಿಕ್ಷಣಾಧಿಕಾರಿಗಳು ನಮಗೆ ತುಂಬಾ ಸಹಕಾರವನ್ನು ನೀಡಿದ್ದೀರಿ. ನಾವು ಈ ಶಾಲೆಯನ್ನು ನಡೆಸಬೇಕಾದ್ರೆ ಈಗ ನಾವು ಬದಿಯಲ್ಲಿರೋ ನಮ್ಮ ಮಿತ್ರರು ಆಗ ಕೇಳಿದರು, ಮೊದಲು 1992ರಲ್ಲಿ ಎಷ್ಟು ಸ್ಟ್ರೆಂತ್ ಇತ್ತು ಸರ್? ABC ಅಂತ 3 ಕ್ಲಾಸ್ ಇತ್ತು. ಈಗ ಒಂದು ಕ್ಲಾಸಿಗೆ ಮಕ್ಕಳು ಬರಬೇಕಾದ್ರೆ ಎಷ್ಟು ಒದ್ದಾಡ್ತಿದ್ದೇವೆ ಅಂತ ಆ ಟೀಚರ್ ಅವರು ಮತ್ತೆ ನಮ್ಮ ಆಡಳಿತ ಮಂಡಳಿ ಎಷ್ಟು ಒದ್ದಾಡ್ತಿದ್ದೇವೆ ಅಂತ ನಮಗೆ ಗೊತ್ತು. ನೀವು ನಮ್ಮ ಕಡೆಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಕರುಣೆಯನ್ನು ತೋರ್ತೀರಂತ ಹೇಳುತ್ತಾ, ನಾವು ಈ ಶಾಲೆಯನ್ನ ಫೀಸ್ ಇಲ್ಲದೆ ಯೂನಿಫಾರ್ಮ್ ಅನ್ನು ಸರ್ಕಾರದ ಅನುದಾನಿತ ಶಾಲೆಗೆ ಕೊಡ್ತಾ ಇಲ್ಲ, ಸರ್ಕಾರಿ ಶಾಲೆಗೆ ಕೊಡ್ತಿದ್ದಾರೆ. ನಾವು ಕೂಡ ಯೂನಿಫಾರ್ಮ್ ಅನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇದನ್ನ ತಾವೆಲ್ಲ ನೆನಪಿಡುತ್ತಾ, ನಮ್ಮ ಶಾಲೆಯಲ್ಲಿ ಏನಾದರೂ ತಪ್ಪು ನಡೆದಿದ್ರೆ DDP ಅವರು ಇದರಲ್ಲಿದ್ದಾರೆ, BO ಅವರು ಇದ್ದಾರೆ, ನಮ್ಮನ್ನ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಂಡು ಹೋಗುತ್ತಾ ಈ ಶಾಲೆಯ ಅಭಿವೃದ್ಧಿಗಾಗಿ ತಮ್ಮ ನೆರವನ್ನು ಕೂಡ ಕೇಳುತ್ತಾ, ಈ ಕ್ರೀಡಾಕೂಟದ ಭಾಗವಹಿಸುವ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವೆಂದು
ನಮ್ಮೆಲ್ಲರನ್ನು ಕೂಡ ಅಭಿನಂದಿಸಬೇಕಂತೇಳಿ ವಿನಂತಿ ಮಾಡಿಕೊಡ್ತಿದ್ದೇನೆ. ಶ್ರೀಮತಿ ವಿನಯಕುಮಾರಿ ವೈ, ಮುಖ್ಯೋಪಾಧ್ಯಾಯಿನಿ, ಅನುದಾನಿತ ಶಾಲೆಯಲ್ಲಿ ಮೈಸೂರು ವಿಭಾಗ ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾವಳಿ ಇದರ ಉದ್ಘಾಟನಾ ಸಮಾರಂಭ ಇದೀಗ ನೆರವೇರಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಆಡಳಿತ ಮಂಡಳಿ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾದ ಶ್ರೀ ಭರತ್ ಕುಮಾರ್ ಸರ್ ಅವರನ್ನು ಅತ್ಯಂತ ಆತ್ಮೀಯವಾಗಿ ನಾನು ವಂದನಾರ್ಪಣೆಗೈಯುತ್ತೇನೆ. ಇಂದು ನಮ್ಮೊಂದಿಗೆ ವಿಶೇಷವಾಗಿ ಆಸೀನರಾಗಿರುವಂತಹ ಅತಿಥಿಗಳಾದ ವಂದನೀಯ ಫಾದರ್ JV ಸಲ್ದಾನರವರನ್ನು, ನಮ್ಮ DDPI ಅವರಾಗಿರುವಂತಹ ಶ್ರೀಯುತ ವಾಲ್ಟರ್ ಡಿಮೆಲ್ಲೋ ಸರ್ ಅವರನ್ನು, ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ರಘುನಾಥ್ ಸರ್ ಅವರನ್ನು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಶ್ರೀ SR ಲೋಕೇಶ್ ಸರ್ ಅವರನ್ನು, ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಪರಿವೀಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀಯುತ ವಿಷ್ಣು ನಾರಾಯಣ ಹೆಬ್ಬಾರ್ ಅವರನ್ನು ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಇಬ್ರಾಹಿಂ ಅಶ್ರಫ್ ಅವರು, ನಮ್ಮ ಊರಿನ ಕೌನ್ಸಿಲರ್ ರವರು ಹಾಗೂ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಶ್ರೀ ನವನೀತ್ ರವರು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಅದೇ ರೀತಿಯಾಗಿ ಎಲ್ಲ ಜಿಲ್ಲೆ ಹಾಗೂ ತಾಲೂಕಿನ ಶಿಕ್ಷಕರ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರುಗಳು, ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ಸಂಚಾಲಕರು, ಮಾಜಿ ಸಂಚಾಲಕರುಗಳು, ಅಧ್ಯಕ್ಷರುಗಳು, ಕಾರ್ಯದರ್ಶಿ, ಇತರ ಪದಾಧಿಕಾರಿಗಳು, ಎಲ್ಲ ವಿದ್ಯಾಸಂಸ್ಥೆಗಳ ಶಿಕ್ಷಕರು, ಸಿಬ್ಬಂದಿ ವರ್ಗದವರು, ಇಲ್ಲಿ ನೆರೆದಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಿಶೇಷವಾದ ಅತಿಥಿಗಳಾಗಿ ಇಂದು ನಮ್ಮೊಂದಿಗಿರುವಂತಹ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕರಾಗಿರುವ ಶ್ರೀ ಪ್ರದೀಪ್ ದಿಸೋಜ ಸರ್ ಅವರನ್ನು, ಸಜ್ಜುಗೊಳಿಸಬೇಕು. ಇವತ್ತು ಮತ್ತು ನಾಳೆ ನಡೆಯುವಂತಹ ಈ ಒಂದು ಪಂದ್ಯಾಟದ ಸಂಪೂರ್ಣ ಜವಾಬ್ದಾರಿಯನ್ನ
ಆಟಗಳು ಇವತ್ತು ಮತ್ತು ನಾಳೆ ನಮ್ಮ ಸಹಾಯ ಸಹಕಾರವನ್ನು ನಾವು ವಹಿಸ್ತಾ ಇದ್ದೇವೆ ಸರ್. ಅಲ್ಲಿ ಕಟ್ ಮಾಡೋದು ಬೇಡ. ಸರ್ ಗೆಸ್ಟ್ ಎಲ್ಲ ಬನ್ನಿ ಸರ್. ಕಟ್ ಮಾಡ್ಬೋಜಿ ಬತ್ತಲಿ ಜಸ್ಟ್ ಬತ್ತಲಿ. ಸರ್ 1 ಮಿನಿಟ್ ಕಟ್ ಮಾಡಬೇಡಿ ನಾವು ಅಲ್ಲಿ ಹೆಂಗೆ ಎಸ್ ರೆಡಿ ಸರ್. ಪ್ರದೇಶದಿಂದ ಬಂದಂತ ಆ ವಿದ್ಯಾರ್ಥಿಗಳೇ, ಆ ಭಾಗವಹಿಸುವಂತ ಎಲ್ಲ ನಮ್ಮ ಟೀಮ್ನವರೇ, ಅವರ ಮ್ಯಾನೇಜರ್ಗಳೇ, ಶಿಕ್ಷಕ ವೃಂದದ ಪೋಷಕರೇ, ಸರ್ವರಿಗೂ ಕೂಡ ನಾವಿವತ್ತು ನಿಮ್ಮನ್ನು ಸ್ವಾಗತಿಸಿಕೊಂಡು ಬಹುಶಃ ಮೈಸೂರು ವಿಭಾಗ ಮಟ್ಟದ ಆ ಹ್ಯಾಂಡ್ಬಾಲ್ ಪಂದ್ಯಾಟ ಅತ್ಯಂತ ಯಶಸ್ವಿಯಾದ ಶುಭಾಶಯ ನೀವು ಸಲ್ಲಿಸ್ತೇನೆ. ಭಾಗವಹಿಸಿದಂತ ಎಲ್ಲ ವಿದ್ಯಾರ್ಥಿಗಳನ್ನು ಅವರ ಶಿಕ್ಷಕರನ್ನು ನಾವು ಇವತ್ತು ಉಳ್ಳಾಲ ಪ್ರದೇಶಕ್ಕೆ ಸ್ವಾಗತಿಸಿಕೊಂಡು ಈ ಒಂದು ಕ್ರೀಡಾ ಚಟುವಟಿಕೆ ಮೂಲಕ ತಾವೆಲ್ಲ ಕೂಡ ಉಳ್ಳಾಲ ನಗರಸಭೆಯ ಒಂದು ರಾಯಭಾರಿಯಾಗಿ ತಮ್ಮ ಪ್ರದೇಶಕ್ಕೆ ಹೋದಾಗ ಉತ್ತಮವಾದ ವಿಚಾರ ಹೇಳುವ ಮುಖಾಂತರ ಈ ಒಂದು ಪ್ರದೇಶದ ಗೌರವ ಹೆಚ್ಚಿಸುವ ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಆಗಲಿ ಅಂತ ನಾನು ಕೇಳಿಕೊಂಡು ಹ್ಯಾಂಡ್ಬಾಲ್ ನ ಆ ಒಂದು ಪಂದ್ಯಾಟ ಇವತ್ತು ಅತ್ಯಂತ ಸುಂದರವಾಗಿ ಎಲ್ಲರೂ ಕೂಡ ಆನಂದಿಸಿ ಆಟ ಆಡುವಂತ ಒಂದು ವಾತಾವರಣ ಇವತ್ತು ನಿರ್ಮಾಣ ಮಾಡೋದಕ್ಕೆ ಸಂಘಟಕರಿಗೂ ಸಂಘಟನೆಯನ್ನು ಸಲ್ಲಿಸಿಕೊಂಡು ಬಹುಶಃ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸುವುದು ಅತಿ ಮುಖ್ಯ. ಜಾಗೃತಿಸಿ ಆಗೋದು ಜಾಗೃತಿಸಬೇಕು, ಮತ್ತೆ ನಾವು ಮ್ಯಾಚ್ ಕ್ಲೋಸ್ ಮಾಡಲಿಕ್ಕೆ ಆಗುದಿಲ್ಲ. ಸೊ ಭಾಗವಹಿಸುವ ಅತಿ ಮುಖ್ಯ ಸಂದರ್ಭದಲ್ಲಿ ಈ ಒಂದು ಪಂದ್ಯಾಟದ ಗೆಲುವು ಅದು ಯಾರ ಗೆಲುವು ಕೂಡ ಅಲ್ಲ, ಈ ಪಂದ್ಯಾಟದ ಸೋಲು ಅದು ಯಾರ ಸೋಲು ಕೂಡ ಅಲ್ಲ. ಈ ಪಂದ್ಯಾಟದ ಗೆಲುವು ಅದು ಎಲ್ಲ ವಿದ್ಯಾರ್ಥಿನಿಯರ ಮತ್ತು ಉಳ್ಳಾಲ ನಗರ ವ್ಯಾಪ್ತಿಯ ಮತ್ತು ಭಾಗವಹಿಸುವ ಒಂದು ಸಂಘಟಕ ಒಂದು ಗೆಲುವಾಗಿ ಒಂದು ಹೇಳಿಕೊಂಡ ನಿಮ್ಗೆಲ್ಲರಿಂದ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸಿ ಜೈ ಹಿಂದ್.
ಬೀಜವನ್ನು ನೆಡುವುದರ ಮೂಲಕ ಹಸಿರನ್ನು ತಾವು ಉಳಿಸಬೇಕು. ಬಿಟ್ಟು ಯಾರು ಕೂಡ ಹೊರಗೆ ಬರುವಾಗಿಲ್ಲ. ಎಲ್ಲ ಹೊರಗೆ ಒಂದು ಹೈಬ್ರಿಡ್ ಹತ್ತು ಒಂದು ಹೇಳ್ತೇವೆ. ಹರೀಶ್ ರೈ ಕೋಪೆ ಕೊಡಿಸಲು ಯುವರಾಜ್ ಆನಂದ್, ಪುರುಷೋತ್ತಮ ವಿಶ್ವಮಂಗಲ, ಪೂರ್ವಶ್ರೀ ಸೈನಿಕ ಗಣೇಶ್ ಐಡಿಯಲ್ ದಯಮಾಡಿ ನೀವು ಪರಿಸರವಾದ ವೆರಿಫಿಕೇಶನ್ ಜಾಸ್ತಿ ಪೊಲ್ಯೂಷನ್ ಆಗಿದೆ ಅಂತೆ. ಈ ಪದ್ಯದ ಮುಖ್ಯ ತೀರ್ಪುಗಾರರಾಗಿ ಮಂಗಳೂರು ವಿಶ್ವವಿದ್ಯಾಲಯ ಇಲ್ಲಿಯ ತರಬೇತುದಾರರು. ಮೇಡಮ್ ಇಲ್ಲಿ महाकाव्यनाटकादिप्रियम् 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 महाकाव्यनाटकादिप्रियम्
प्रियं मूषकवाहनमोदकप्रियं महाकाव्यनाटकादिप्रियं मूषकवाहनमोदकप्रियं गणपतिं मनसा स्मरामि सुमते समितिं जयते सुगते जगतो भर भर में कलिहं नश विषमम् खगणं पूर्वशकम् सुमते समितिं जय जयते सुगते जगतो भर भर कलिहं नश विषमं खपते खगणं पूर्वशकम् सुमते समितिं जय जयते सुगते जगतो भर भर कलिहं नश विषमं खपते खगणं पूर्वशकम् ನಾನು ಇಲ್ಲಿ ಆಪೋಸಿಟ್ ನೋಡಿ ನನ್ನ ಆಪೋಸಿಟ್ ನಿಮ್ಮ ಆಪೋಸಿಟ್ ನೋಡಿ ಅಲ್ಲ ಈ ಕಡೆ ನಿಮ್ಮ ರೈಟ್ ಸೈಡ್ ನಿಮ್ಮ ರೈಟ್ ಸೈಡ್ ಇಲ್ಲಿ ಹಿಂದೆ ತಿರುಗಿದ್ರಿ ನಾನು ನಿಮ್ಮ ನೋಡ್ತಾ ಇದ್ದೀನಿ
ಬಾಯ್ಸ್ ಅಂಡ್ ಬಾಯ್ಸ್ Thank you.